हरे कृष्णा 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 हरे 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 राम 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 हरे हरे। सूत उवाच निशम्य कौशार विनापवर्णिता ध्रुवस्य वैकुंठ पदाधिरोहणम् प्रारूढ़ भावो भगवत्यदोक्षजे प्रष्टुं पुनः ताविदुर प्रचक्रमे। ಸೊ ಹಿಂದಿನ ಅಧ್ಯಾಯ ಆ ಧ್ರುವ ಮಹಾರಾಜರ ಚರಿತ್ರೆ. ನಾರದ ಮುನಿಗಳು ಆ ಅದನ್ನು ಇವರಿಗೆ ವಿವರಿಸಿದ್ರು ಅಂತ ಕೊನೆಗೆ ನಾವು ಕೇಳಿದ್ ನಾವು ಪ್ರಚೇತರ ಸಭೆಯಲ್ಲಿ ಅಂತ ಅದು ಕೇಳಿದ್ದು. ಸೊ ಅದರ ಮುಂದುವರಿಕೆಯಾಗಿ ಈ ಅಧ್ಯಾಯದಲ್ಲಿ ಇನ್ನ ಸಭೆಯಲ್ಲಿ ಇನ್ನ ಏನಾಯ್ತು, ಸೊ ಆ ರೀತಿಯಲ್ಲಿ ಇವರ ಪ್ರಶ್ನೆ ಬರುತ್ತೆ ವಿದುರ. ಸೊ ಭಾಗವತದಲ್ಲಿ ಹೀಗೆ ನಾವು ಇದು ಸಂಭಾಷಣೆಗಳ ಮೂಲಕ ಇದು ನಮಗೆ ಕೊಟ್ಟಿರೋದು ಇದು ಗ್ರಂಥ ಇದು. ಸೊ ಸೊ ಒಳಗೆ ಸಂಭಾಷಣೆಗಳು ಬರ್ತಾ ಇರುತ್ತೆ. ಸೊ ನಾವು ನೋಡ್ತಾ ಇರ್ತೀವಿ ಮತ್ತೆ ಮತ್ತೆ. ಸೊ ಇಲ್ಲಾಂದ್ರೆ ಭಾಗವತವನ್ನು ವೇದವ್ಯಾಸರು ರಚನೆ ಮಾಡಿದ್ದು ಅಂತ ಹೇಳೋದು. ಮತ್ತೆ ಅವರು ರಚನೆ ಮಾಡಿ ನಂತರ ಅವರ ಮಗನಾದ ಶುಕದೇವ ಗೋಸ್ವಾಮಿಯವರಿಗೆ ಅವರು ತಿಳಿಸಿದ್ದು. ಅದು ಶುಕಮುನಿಯವರು ವೇದವ್ಯಾಸರಿಂದ ಮೊದಲೇ ಕೇಳಿದ್ರು ಅಂದ್ರೆ ಅವ್ರ ತಾಯಿಯ ಗರ್ಭದಿಂದ ಹೊರಗೆ ಬರೋ ಮುಂಚೆನೆ ಅವರು ಸ್ವಲ್ಪ ಭಾಗವತದ ಒಂದು ಸಾರವನ್ನು ಆ ರೀತಿ ಆ ವಿಷಯವನ್ನು ಕೇಳಿದ್ರು ಅಂತ ಹೇಳ್ತಾರೆ. ಸೊ ಅವರ ಗರ್ಭದಲ್ಲಿದ್ದಾಗಲೇ ಅವ್ರ ತಾಯಿಯ ಗರ್ಭದಲ್ಲಿ ವೇದವ್ಯಾಸರು ಸ್ವಲ್ಪ ಅವ್ರು ತಿಳಿಸ್ಕೊಟ್ಟಿದ್ರು ಅಂತ. ಮತ್ತೆ ಇನ್ನ ಹೆಚ್ಚಾಗಿ ವಿವರಣೆ ಅವರು ಹೊರಗೆ ಅವರು ಜನ್ಮ ತಾಳದ ಮೇಲೆ ಶುಕಮುನಿಗಳು ಸಾಮಾನ್ಯ ಜೀವಿ ಅಲ್ಲ ಶುಕಮುನಿ. ಹಾಗೆ ಅವರು ಹೊರಗೆ ಬಂದ್ರೆ ಎಲ್ಲಿ ಮಾಯೇನ ಮತ್ತೆ ಹಿಡ್ಕೊಂಡ್ಬಿಡುತ್ತೆ. ಸೊ ಆ ರೀತಿ ಅವರು ಎಷ್ಟೋ ವರ್ಷಗಳ ಕಾಲ ಅವ್ರು ಹೊರಗೆ ಬರಲೇ ಇಲ್ಲ ತಾಯಿಯ ಗರ್ಭದಿಂದ. ಸೊ ಅವ್ರು ಬಾರದೆ ಇದ್ದಾಗ ಆಗ ವೇದವ್ಯಾಸರೇ ಹೋಗಿ 5,000 ವರ್ಷಗಳ ಹಿಂದೆ ಅದು ಘಟನೆ. ಶ್ರೀಕೃಷ್ಣ ಭಗವಂತನನ್ನು ಕರ್ಕೊಂಡು ಬಂದದ್ದು ದ್ವಾರಕೆಯಿಂದ. ಮತ್ತೆ ಭಗವಂತನೇ ಅವ್ರಿಗೆ ಆಶ್ವಾಸನೆ ಕೊಟ್ಟ ಮೇಲೆ ಮತ್ತೆ ಹೊರಗೆ ಬರೋದು ಅಂತ ನಾವು ಕೇಳ್ತೇವೆ ಈ ವಿವರಣೆ ಶುಕಮುನಿಗಳ ಬಗ್ಗೆ. ಸೊ ನಂತರ ಅವರನ್ನು ಮತ್ತೆ ಅವ್ರಾಗ್ಲೂ ಕೂಡ ಅವ್ರಿಗೆ ತಕ್ಷಣ ಅವ್ರಿಗೆ ಭೌತಿಕ ಚಟುವಟಿಕೆಗಳ ಆಸಕ್ತಿ ಇಲ್ಲ. ಸೊ ಹಾಗಾಗಿ ತಕ್ಷಣ ಅರಣ್ಯ ಕಡೆ ಹೋಗ್ತಾರೆ. ಸೊ ನಂತರ ವೇದವ್ಯಾಸರು ಮತ್ತೆ ಅವರಿಗೆ ಈ ತರ ಭಾಗವತವನ್ನು ಮತ್ತೆ ಅವ್ರಿಗೆ ಅಲ್ಲಿ ಮತ್ತೆ ಬೋಧನೆ ಮಾಡಿದ್ದು ಅವರಿಗೆ. ಸೊ ಸೊ ಹೀಗೆ ಶುಕಮುನಿಗಳಿಗೆ ವೇದವ್ಯಾಸರಿಂದ ಬಂದದ್ದು. ಸೊ ಇನ್ನು ಮೂಲತಃ ನಾವು ಕೇಳೋದು ಭಾಗವತದಲ್ಲೇ ಅದರ ಇತಿಹಾಸ ಇದೆ. ಮೊದಲಿಗೆ ಇದು ಚತುಶ್ಲೋಕಿ ಭಾಗವತ ಅಂದ್ರೆ ಈ ಭಾಗವತ ಪುರಾಣ 4 ಶ್ಲೋಕಗಳಲ್ಲಿ. ಹೀಗೆ ನಾವು ಚತುಶ್ಲೋಕಿ ಭಗವದ್ಗೀತೆ ಹೇಳ್ತೇವೆ. ಭಗವದ್ಗೀತೆದ ಸಂಪೂರ್ಣ ಸಾರಾಂಶ 4 ಶ್ಲೋಕಗಳಿದೆ. 10ನೇ ಅಧ್ಯಾಯದ 4 ಶ್ಲೋಕಗಳಿದೆ. ಅಹಂ ಸರ್ವಸ್ಯ ಪ್ರಭವು ಅಲ್ಲಿಂದ ಶುರು ಆಗ್ತಾ 4 ಶ್ಲೋಕಗಳು. ಸೊ ಹಾಗೆ ಭಾಗವತನು ಕೂಡ 4 ಶ್ಲೋಕಗಳು. 4 ಶ್ಲೋಕಗಳಲ್ಲಿ ಸಂಪೂರ್ಣ ಭಾಗವತ ಪುರಾಣ ಇದೆ ಅಂತ ಹೇಳ್ತೇವೆ. ಸೊ ಹಾಗೆ 4 ಶ್ಲೋಕಗಳು ಚತುಶ್ಲೋಕಿ ಭಾಗವತದಲ್ಲೇ ಇದೆ. ಅದು ಸೊ ಭಾಗವತದ್ದು ನಾವು ಹೇಗೆ ಭಾಗವತ ಬರ್ತಾ ಇದೆ ಅಂತ ಒಂದು ನೆನಪು ಮಾಡ್ಕೊಳ್ತಾ ಇದ್ದೇವೆ. ಸೊ ಭಾಗವತ ಮೊದಲಾಗಿ ಭಗವಂತನೇ ಬರುತ್ತೆ. ಭಗವಂತನು ಶ್ರೀಕೃಷ್ಣ ಬ್ರಹ್ಮದೇವರಿಗೆ ಬ್ರಹ್ಮದೇವರ ಸಾಕ್ಷಾತ್ಕಾರ ಅವರು ಲೆಕ್ಕಾಚಾರ ದೇವತಾ ಲೋಕದ
ಲೆಕ್ಕಾಚಾರದಲ್ಲಿ 1000 ವರ್ಷಗಳು ತಪಸ್ಸೆ ಮಾಡಿದ್ದು ಅಂತ ಕೇಳ್ತಾರೆ. ಅದರ ನಂತರ ಭಗವಂತನು ಅವರಿಗೆ ವೈಕುಂಠ ಲೋಕ ದರ್ಶನ ಕೊಟ್ಟಿದ್ದು, ತಮ್ಮದು ದರ್ಶನ ಕೊಟ್ಟದ್ದು. ನಂತರ ಈ ಭಾಗವತ ತತ್ವವನ್ನು 4 ಶ್ಲೋಕದಲ್ಲಿ ಭಗವಂತನು ಅವರಿಗೆ, ಅದು ಮೂಲವಾಗಿ ಅದು 4 ಶ್ಲೋಕ, ಚತುಶ್ಲೋಕಿ ಭಾಗವತ. ನಂತರ ಅದೇ ಭಾಗವತವನ್ನು ಬ್ರಹ್ಮದೇವರು ನಾರದರಿಗೆ ಉಪದೇಶಿಸ್ತಾರೆ. ಅದು ಕೂಡ ಭಾಗವತ ಗ್ರಂಥದಲ್ಲಿ 2ನೇ ಸ್ಕಂದದಲ್ಲಿದೆ. ನಂತರ ನಾರದ ಮುನಿಗಳು ಅದನ್ನು ಅವರ ಶಿಷ್ಯರಾದ ವೇದವ್ಯಾಸರಿಗೆ ವಿವರಿಸ್ತಾರೆ. ಅದು ಕೂಡ ಭಾಗವತ ಪ್ರಥಮ ಸ್ಕಂದದಲ್ಲಿ ನೋಡ್ತೇವೆ. ಅದು ಯಾವಾಗ ವೇದವ್ಯಾಸರು ಹಿಸ್ಟಾರಿಕಲ್, ಐತಿಹಾಸಿಕವಾಗಿ ಅಂದ್ರೆ 5000 ವರ್ಷಗಳ ಕೆಳಗೆ, ಇನ್ನ ಈ ಕಲಿಯುಗ ಪ್ರಾರಂಭ ಆಗಿಲ್ಲ, ಸತ್ಯ ತ್ರೇತ ದ್ವಾಪರ, ನಂತರ ಕೊನೆಗೆ ಕಲಿಯುಗ. ಆದ್ರೆ ವೇದವ್ಯಾಸರಿಗೆ ಏನಾಗುತ್ತೆ ಕಲಿಯುಗದಲ್ಲಿ ಗೊತ್ತು. ಅದು ಕೂಡ ಭಾಗವತದಲ್ಲಿ ಸಂಕ್ಷಿಪ್ತವಾಗಿ 12 ಸ್ಕಂದದಲ್ಲಿ ಅದರ ವಿವರಣೆ ಇದೆ. ಕಲಿಯುಗದಲ್ಲಿ ಏನೇನಾಗುತ್ತೆ, ಹೇಗಾಗುತ್ತೆ, ವೇದವ್ಯಾಸರು ಬರೆದದ್ದು. ಬುದ್ಧ ಅವತಾರದ ಬಗ್ಗೆ ಬರೆದಿದ್ದಾರೆ, ಕಲ್ಕಿ ಅವತಾರದ ಬಗ್ಗೆ ಬರೆದಿದ್ದಾರೆ. ಸೊ ಆ ರೀತಿ ನೋಡ್ಬೋದು ನಾವು. ಸೊ ಎನಿವೆ, ಆ ವೇದವ್ಯಾಸರು ನೋಡಿದಾಗ ಅವರು ಈ ತರ ಕಲಿಯುಗದಲ್ಲಿ ಧರ್ಮದ ಅವನತಿ ಆಗುತ್ತೆ, ಮತ್ತೆ ಇಲ್ಲಿ ಜನರಿಗೆ ಮಾರ್ಗದರ್ಶನ ಹೇಗೆ. ಸೊ ಹಾಗೆ ಅವರು ಈ ವೇದಗಳನ್ನ ವಿಭಾಗ, ವೇದ ಅಂದ್ರೆ ಬೇಸಿಕಲಿ ಜ್ಞಾನ, ನಾಲೆಡ್ಜ್. ಸೊ ಯಾವುದಕ್ಕೂ ಕೂಡ ಜ್ಞಾನ ಬೇಕು, ನಮಗೆ ಜ್ಞಾನ ಇಲ್ಲದೆ ನಾವು ಕಾರಣ. ಮೂಲತಃ ಎಲ್ಲ ಜ್ಞಾನಗಳು ಕೂಡ ಮೂಲ ವೇದಗಳಿಂದ. ಅವಾಗ ಏನೇನೋ ಇರ್ಬೋದು, ನಮ್ಗೆ ಜ್ಞಾನಗಳು ಎಷ್ಟು ಬೆಳೆದಿರ್ಬೋದು, ಇಂಜಿನಿಯರಿಂಗ್, ಮೆಡಿಕಲ್ ಇದೆ. ಈಗ ಹೊಸ ನಮ್ಗೆ ಅನ್ಸುತ್ತೆ ಇದು ಈಗ ಕಂಡಿಡಿದಿದ್ದು 50 ವರ್ಷ, 100 ವರ್ಷ, 200 ವರ್ಷ, 500 ವರ್ಷ. ಈಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇದೆಲ್ಲ ಕೇಳ್ತೀವಿ ನಾವು. ಕೇಳಿದ್ದು ಇವಾಗಿಂದ ಸ್ಟಾರ್ಟ್ ಆಯ್ತೇನೋ ಜ್ಞಾನ, ಹಿಂದೆ ಇರ್ಲಿಲ್ಲ. ಇಲ್ಲ, ಹಿಂದೆ ಇತ್ತು, ಅದು ವೇದ ಜ್ಞಾನ ಇದ್ದ. ಸೊ ಎಲ್ಲರೂ ಕೂಡ ಅದರಿಂದ ಜ್ಞಾನ ಪಡಿತಾರೆ. ಆದರೆ ಕಾಲದ ಸಮಯದಲ್ಲಿ ಬದಲಾವಣೆಗಳಾಗತ್ತೆ, ಅದರ ನಾಶ ಆಗುತ್ತೆ. ನಾವು ಕೂಡ ಕೇಳ್ತೀವಿ, ನಳಂದ ಒಂದು ವಿಶ್ವವಿದ್ಯಾಲಯ ಇತ್ತು, ಅಲ್ಲಿ ಎಲ್ಲ ಗ್ರಂಥಗಳು ಎಲ್ಲವೂ ನಾಶ ಮಾಡಿದ್ದು ಅದರ. ಸೊ ಹೀಗೆ ವೇದ ಜ್ಞಾನ ಇದೆ. ವೇದಗಳಲ್ಲಿ ಎಲ್ಲ ಲೌಕಿಕ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಇಲ್ಲ. ವೇದಗಳು ಕೇವಲ ಆಧ್ಯಾತ್ಮಿಕ ಜ್ಞಾನ ಅಷ್ಟೇ ಅಲ್ಲ, ಲೌಕಿಕ ಜ್ಞಾನ, ಭೌತಿಕ ಜ್ಞಾನ. ನಾವು ಭೌತಿಕ ಜ್ಞಾನ ಇವಾಗ ನಾವು ಸ್ಟಡಿ ಮಾಡ್ತೀವಿ, ಮ್ಯಾಟರ್. ಸೊ ಎಲ್ಲವೂ ಅದರಲ್ಲಿ ಇತ್ತು, ಅದ್ರಲ್ಲಿ ಇದೆ ಅದರಲ್ಲಿ. ಸೊ ಅದನ್ನ ಮತ್ತೆ ಅದು ಕಾಲ ಸಮಯದಲ್ಲಿ ಭಗವಂತನ ಇಚ್ಛೆಯಿಂದ ಮತ್ತೆ ಕಾಲದ ಪ್ರಭಾವದಲ್ಲಿ ಎಲ್ಲವೂ ನಾಶ ಆಗುತ್ತೆ, ಭೌತಿಕ ಜಗತ್ತು ಬದಲಾವಣೆ. ಸೊ ಹೀಗಿದ್ದಾಗ ಮತ್ತೆ ಅದು ತುಂಬಾ ಕಡಿಮೆ ಆದಾಗ ಇನ್ನೊಂದು ರೀತಿಯಲ್ಲ ಅದ್ರ ಸುಳಿವು ಅಲ್ಲೇ ಇರುತ್ತೆ, ವೇದ ಜ್ಞಾನದಲ್ಲೇ ಇರುತ್ತೆ. ಮತ್ತೆ ಅದರಿಂದ ಇವಾಗ ಹೇಳ್ಬೋದು ನಾವು ಇವತ್ತಿನ ಆಧುನಿಕ ವ್ಯಕ್ತಿಗಳು ಆ ಜ್ಞಾನದಿಂದ ಸ್ವಲ್ಪ ತೆಗೆದುಕೊಂಡು ಅವ್ರು ಮತ್ತೆ ಬೆಳೆಸಿ ಈಗ ಬೇರೆ ಬೇರೆ ಶಾಖೆಗಳು, ಬೇರೆ ಬೇರೆ ಉಪಶಾಖೆಗಳು ಮಾಡಿರ್ಬೋದು, ಎಕ್ಸ್ಟ್ರಾಕ್ಟ್ ಅದೇ ಫೌಂಡೇಶನ್, ಅದೇನು ಜ್ಞಾನ ಇದೆ ಅಲ್ಲಿ ವೇದಗಳಲ್ಲೇ ಇರೋದು. ಅದರಿಂದ ಈಗ ಅವರು ಅದನ್ನ ಬೆಳೆಸಿ ಅದನ್ನ ಈಗ ನಮಗೆ ಬೇರೆ ಬೇರೆ ತರ, ನಮ್ಗೆ ಬೇರೆ ತರ ಕಾಣುತ್ತೆ. ಇವಾಗೆಲ್ಲ ಜ್ಞಾನವನ್ನು ಹೊಸದಾಗಿ ಕಂಡಿಡಿದ್ದಾರೆ, ಈ ಎಲ್ಲವನ್ನು ನಾವು ಹೊಸದಾಗಿ ಪಡೆದಿದ್ದೇವೆ, ಹಿಂದೆ ಇರ್ಲಿಲ್ಲ, ಇದೆ ಎಲ್ಲ ಇದೆ. ಇವಾಗ ರಾಕೆಟ್, ವಿಮಾನಗಳು ಇವಾಗ ನೋಡಿದ್ರೆ ಮಾಡಿದ್ದಾರೆ. ಸೊ ಇದು ಮಾಡಿದ, ಹೌದು ಇದು ನಮಗೆ ಅನ್ಸುತ್ತೆ, ಇದಿಲ್ಲ, ಇರ್ಲಿಲ್ಲ ಅಲ್ಲ, ಇದು ಈ ರೀತಿಯ ಯಂತ್ರಗಳಿರ್ಲಿಲ್ಲ, ಈ ರೀತಿಯ ಇಂಧನಗಳಿರ್ಲಿಲ್ಲ, ಈ ರೀತಿ ಏನೋ ಅಂತ ಅನ್ಸುತ್ತೆ ನಮ್ಗೆ. ಹಾಗೆ ಹೊರಗೆ ನೋಡಿದ್ರೆ ಇದಿಲ್ವೇನೋ, ಇದಕ್ಕೆ ಹಿನ್ನೆಲೆ ಇಲ್ವೇನೋ ಅಂತ. ಅದರ ಐಡಿಯಾ ಎಲ್ಲಿ, ಒರಿಜಿನಲ್ ಐಡಿಯಾ ಅದು ಇದೆ, ಅದು ವೇದಶಾಸ್ತ್ರಗಳು ಇದೆ. ಅದು ಅಲ್ಲಿ ಬೇರೆ ರೀತಿಯ ಇತ್ತು, ಅದು ಇನ್ನ ಒಂದು ಸೂಕ್ಷ್ಮವಾದ ಒಂದು ಬೇರೆ ಇರುತ್ತೆ. ಆಮೇಲೆ ಇದೆಲ್ಲವೂ ಈಗ ಆಧುನಿಕವಾಗಿ ಜ್ಞಾನ ಬರ್ಬೇಕಂದ್ರೂ ಕೂಡ ಅದಕ್ಕೆ ಭಗವಂತನೇ ಕೊಡೋದು. ಹೃದಯದಲ್ಲಿ ಭಗವಂತನ ಕೃಷ್ಣನ ಇದ್ದು ಏನ್ ಹೇಳ್ತಾನೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿ ಜ್ಞಾನಂ ಅಪೋಹಂಚ ಅಂತ ಹೇಳೋದು. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ, ದೇಹದಲ್ಲಿ ಇಟ್ಕೊಂಡು ಪರಮಾತ್ಮನಾಗಿ ನಾನು ನೆನಪು, ಬುದ್ಧಿ ಮತ್ತೆ ಮರೆವು ಕೊಡ್ತೇನೆ. ಸೊ ನಮಗೆ ಯಾವ್ದಾದ್ರು ಒಂದು ಕಂಡುಹಿಡಿಬೇಕಂದ್ರೆ, ಒಂದು ಹೊಸ ರೀತಿಯಾದ ಬುದ್ಧಿ ಬರ್ಬೇಕು ಅಂದ್ರೆ ಭಗವಂತನೇ ಬರ್ಬೇಕು, ಪ್ರೇರೇಪಣೆ ಹೊಂದಿರಬೇಕು. ಸೊ ಎನಿವೆ, ಸೊ ಭಗವಂತನು ಅಚಿಂತ್ಯ ಶಕ್ತಿ ಅವನದು. ಸೊ ಅವನು ಯಾವ್ಯಾವ ರೀತಿಯಲ್ಲಿ ಜ್ಞಾನ ಕೊಡ್ಬೋದು, ಹೇಗೆ ರೀತಿಯಲ್ಲಿ ಅದು ವಾಸ್ತವವಾಗಿ ನಮಗೆ ಸಿಗ್ಬೋದು, ಅದು ಮತ್ತೆ ಅದು ಕಳೆದೋಗ್ಬೋದು, ಅದು ಅವನ. ಸೊ ಕೊನೆಗೆ ಏನಿವೆ ಪಾಯಿಂಟ್ ಏನಿತ್ತು, ವೇದಗಳು ಮೂಲ ಎಲ್ಲದಕ್ಕೆ, ಜ್ಞಾನಕ್ಕೆ ಮೂಲ ವೇದಗಳು. ವೇದದಲ್ಲಿ ಸಂಪೂರ್ಣವಾದ ಭೌತಿಕ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಎಲ್ಲ ಸಂಪೂರ್ಣವಾಗಿದೆ. ಮುಖ್ಯವಾಗಿ ವೇದಗಳಲ್ಲಿ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ. ಭೌತಿಕ ಜ್ಞಾನ ಬೇಕು, ಆದ್ರೆ ಅದರಲ್ಲಿ ನಮಗೆ ಪರಿಪೂರ್ಣತೆ ಆಗೋದಿಲ್ಲ. ವೇದವ್ಯಾಸರ ಇತಿಹಾಸದಲ್ಲಿ ನಾವು ಕೇಳೋದು, ಅವರು ಈ ವೇದಗಳನ್ನ 4 ವಿಭಾಗ ಮಾಡ್ತಾರೆ, ಮತ್ತೆ ಪುರಾಣಗಳು, ಚರಿತ್ರೆ, ಮಹಾಭಾರತ ಎಲ್ಲ ಬರೀತಾರೆ. ಬರೆದ ಮೇಲೂ ಅವ್ರಿಗೆ ಒಂದು ಹೃದಯದಲ್ಲಿ ತುಂಬಾ ಒಂದು ಲೋಪ ಇತ್ತು, ಅವ್ರಿಗೇನು ಅಸಮಾಧಾನ ಇತ್ತು, ಮನಸ್ತುಪ್ತಿ ಇರಲಿಲ್ಲ ಅಂತ ನಾವು ಅವಾಗ ಹೇಳ್ತಾರೆ. ಅವರು ಮತ್ತೆ ಪ್ರಾಮಾಣಿಕವಾಗಿ ಅದು ಶೋಧಿಸುವಾಗ ಅವಾಗ ಅವರ ಗುರುಗಳು ನಾರದ ಮುನಿ ಬರ್ತಾರೆ.
ನಾರದಮುನಿ ಬಂದು ಮತ್ತೆ ಅವ್ರಿಗೆ ನೀನು ಎಲ್ಲ ಮಾಡಿದ್ಯಾ, ಜನರ ಒಳ್ಳೇದಕ್ಕೋಸ್ಕರ ಮಾಡಿದ್ಯಾ, ಆದರೆ ಇದರ ಮುಖ್ಯ ಉದ್ದೇಶ ಏನಿತ್ತು? ಮುಖ್ಯ ಉದ್ದೇಶ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಭಗವಂತನ ತೃಪ್ತಿಪಡಿಸಬೇಕು, ಕೃಷ್ಣನ ಭಕ್ತಿ ಚಟುವಟಿಕೆ ನಾವು ತೊಡಗಬೇಕು. ಯಾಕಂದ್ರೆ ಸಂಪೂರ್ಣ ಸೃಷ್ಟಿ, ಸಂಪೂರ್ಣ ಅಸ್ತಿತ್ವದ ಉದ್ದೇಶವೇ ಅದು. ಉದ್ದೇಶವಂದ್ರೆ ನಾವು ಭಗವಂತನ ಅಂಶ, ಭಗವಂತನ ನಿತ್ಯ ಸೇವಕರು, ಮತ್ತೆ ನಮಗೆ ಭಗವಂತನ ಸಂಬಂಧದಲ್ಲಿ ಅಷ್ಟು ನಮಗೂ ಕೂಡ ಆನಂದ, ಭಗವಂತನಿಗೂ ಆನಂದ. ಅದು ಸೃಷ್ಟಿಯ ಧ್ಯೇಯ. ಧ್ಯೇಯ ಏನ್ ಹೇಳ್ತಾರೆ, ನಮಗೂ ನಮ್ಮ ಧ್ಯೇಯ ಏನು ಅಂದ್ರೆ ಆನಂದವನ್ನು ಪಡೆಯೋದು, ಆನಂದಮಯ ಅಭ್ಯಾಸ. ಸೊ ಹಾಗೇ ರೀತಿ ಆನಂದ ಅಂದ್ರೆ ಆನಂದ ಇರೋದು ಯಾವಾಗ ಅಂದ್ರೆ ಭಗವಂತನ ನಮ್ಮ ಸಂಬಂಧದಲ್ಲಿ. ಭಗವಂತನಿಗೂ ಆನಂದ ಇದೆ, ನಮಗೂ ಆನಂದ. ಸೊ ಹಾಗೆ ಭಾಗವತ ನಮಗೆ ಮತ್ತೆ ಮತ್ತೆ ಇದೆಲ್ಲ ಇದ್ರೂ ಕೂಡ ಕೊನೆಗೆ ಭಗವಂತನ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ಭಾಗವತ ವೇದವ್ಯಾಸರು ಹಾಗೆ ಒಂಥರ ಅಸಮಾಧಾನದಲ್ಲಿದ್ದಾಗ ನಾರದರು ಬಂದು, ನೀನು ಒಂದು ಗ್ರಂಥವನ್ನು ರಚಿಸು ಅಂದ್ರೆ ಭಾಗವತ ಆಲ್ರೆಡಿ ಇದೆ, ಆದ್ರೆ ಅದನ್ನು ನೀವು ಮುಂದೆ ಜನರಿಗೆ ತಂದಿಡು, ಅದನ್ನ ಹೇಗೆ ಅದನ್ನ ತಿಳಿಸು ಅಂದ್ರೆ ಅದರಿಂದ ಅವರು ಭಗವಂತನನ್ನು ಅರ್ಥ ಮಾಡ್ಕೊಂಡು ಭಗವಂತನ ಭಕ್ತಿಯನ್ನು ಮಾಡಿ ಅವರ ಪರಿಪೂರ್ಣತೆ ಆಗುತ್ತೆ. ಮತ್ತೆ ಅವರು ನಾರದರ ಆದೇಶದ ಮೇಲೆ ವೇದವ್ಯಾಸರು ಭಾಗವತವನ್ನು ರಚಿಸಿದ್ದಾರೆ. ಹೀಗೆ ನಾವು ಇದೆ, ಯಾವಾಗ್ಲೂ ಇದೆ ಭಾಗವತ, ಯಾವಾಗ್ಲೂ ಇದೆ. ಹೇಗೆ ಭಗವದ್ಗೀತೆ, ಭಗವಂತನು ಯಾವಾಗ್ಲೂ ಇದ್ದಾರೆ, ಭಾಗವತ ಕೂಡ ಯಾವಾಗ್ಲೂ ಇದೆ. ಭಗವದ್ಗೀತೆ ಕೂಡ ನಾವು ಕೇಳೋದು, ಅರ್ಜುನಿಗೆ ಕೃಷ್ಣ ಹೇಳೋದು, ಈ ಭಗವದ್ಗೀತೆಯನ್ನು ನಾನು ನಿನ್ನ ಮೊದಲು ಸೂರ್ಯದೇವನಿಗೆ ಹೇಳಿದೆ ಅಂತ. ಭಗವದ್ಗೀತೆ ಯಾವಾಗ್ಲೂ ಇದೆ. ಈಗ 5,000 ವರ್ಷಗಳ ಹಿಂದೆ ಕೃಷ್ಣ ಭಗವದ್ಗೀತೆ ಹೇಳಿದೆ, ಆಗ ಮಾತ್ರ ಭಗವದ್ಗೀತೆ ಬಂದು ಬಿಡ್ತು, ಅದರ ಸೃಷ್ಟಿ ಆಯ್ತು, ಅದರ ಉದ್ಭವ ಆಯ್ತು ಅಂತ. ಭಗವದ್ಗೀತೆ ಯಾವಾಗ್ಲೂ ಇದೆ. ಭಗವದ್ಗೀತೆ ನಮಗೆ ಈಗ ಆಧುನಿಕವಾಗಿ ಈಗ ಇತ್ತೀಚಿನ ಸಮಯದಲ್ಲಿ ಭಗವಂತನು 5,000 ವರ್ಷಗಳ ಹಿಂದೆ ಅವನು ಅವತರಿಸಿದಾಗ ಕೊಟ್ಟ. ಇಲ್ಲಾಂದ್ರೆ ಇದೇ ಭಗವದ್ಗೀತೆ ಕೃಷ್ಣ ಹೇಳೋದು, ನಾನು ಸೂರ್ಯದೇವನಿಗೆ ತಿಳಿಸಿದೆ ಹಿಂದೆ, ಅದರ ಲೆಕ್ಕಾಚಾರ ಕೂಡ ನಾವು ಹೋಗ್ಬೋದು. ಯಾವಾಗ ಸೂರ್ಯದೇವ, ಯಾವಾಗ ಮನುಗೆ ಹೇಳಿದ್ರು, ಮನು ಇಕ್ಷ್ವಾಕುಗೆ ಹೇಳಿದ್ರು, ಮತ್ತೆ ಇಕ್ಷ್ವಾಕು ಪರಂಪರೆಯಲ್ಲಿ ಹೀಗೆ ಬರ್ತಾ ಇದ್ರು ರಾಜರ್ಷಿಗಳಿಗೆ. ಸೊ ಈ ಭಗವದ್ಗೀತೆ ಯಾವಾಗ್ಲೂ ಇದೆ. ಅದೇ ರೀತಿಯಲ್ಲಿ ಭಾಗವತ ಕೂಡ ಯಾವಾಗ್ಲೂ ಇದೆ. ವೇದಗಳು ಹೇಗೆ ಯಾವಾಗ್ಲೂ ಇದೆ, ಭಗವತ ಭಾಗವತ ಯಾವಾಗ್ಲೂ. ಆದ್ರೆ ಈಗ ನಮಗೆ ಒಂದು ಈ ಚರಿತ್ರೆ ಯಾವಾಗ್ಲೂ ಹೇಳ್ತೇವಲ್ಲ, ಹಿಸ್ಟ್ರಿಯಲ್ಲಿ ಯಾವಾಗ್ಲೂ ಒಂದು ಸ್ಟಾರ್ಟಿಂಗು, ಯಾರು ಬರ್ದದ್ದು, ಯಾರು ಪ್ರಿಂಟ್ ಮಾಡಿದ್ದು, ಸೊ ಆತರ ಆ ರೀತಿ ದಾಖಲೆಯಲ್ಲಿ ಈ ಭಾಗವತ 5,000 ವರ್ಷಗಳ ಹಿಂದೆ ವೇದವ್ಯಾಸರು ರಚಿಸಿದ್ದು ಅವರದೇ ಒಂದು ಜೀವನದ ಅನುಭವದಲ್ಲಿ ಅವರು ಅಷ್ಟು ಅಸಮಾಧಾನ ಅಂದ್ರೆ ಅವರು ಮಾಡಿದ್ದು ಜನರಿಗೆ ಒಳ್ಳೇದಕ್ಕೋಸ್ಕರ. ಅವ್ರು ನೋಡಿದ್ದು ಕಲಿಯುಗ ಬಂದಾಗ, ಕಲಿಯುಗದಲ್ಲಿ ಜನರ ಆಯುಷು ಕಡಿಮೆ ಇರುತ್ತೆ, ಮತ್ತೆ ಜನರಿಗೆ ಆ ರೀತಿಯ ಒಂದು ನೆಮ್ಮದಿ ಇಲ್ಲ, ಸುಖ ಶಾಂತಿ ಇಲ್ಲ ಕಲಿಯುಗದಲ್ಲಿ. ಮತ್ತೆ ರಾಜರು ಅಂತ ಯಾರಿರ್ತಾರೆ ರಕ್ಷಣೆ ಕೊಡೋದಿಲ್ಲ ಅವರು. ಸೊ ಈ ರೀತಿ ಎಲ್ಲ ನೋಡ್ತಾರೆ ಅವ್ರು. ನೋಡ್ಬಿಟ್ಟು ಅವರು ಅಟ್ಲೀಸ್ಟ್ ಭಗವಂತನ ಅವ್ರಿಗೆ ರಕ್ಷಣೆ ಸಿಗುತ್ತೆ ಅನ್ನೋದಕ್ಕೆ ಅವರು ರಚನೆ ಅದನ್ನ ಮಾಡೋ ಮುಂಚೆ ವೇದಗಳ ವಿಭಾಗ ಮಾಡ್ತಾರೆ. ವೇದಗಳಲ್ಲೇ ಎಲ್ಲ ಜ್ಞಾನ ಹೇಗಿದ್ರು ಇದೆ. ಮತ್ತೆ ಅದನ್ನ ತಿಳಿಸೋಕೆ ಮಹಾಭಾರತದಲ್ಲಿ ಕಥೆ ರೂಪದಲ್ಲಿ ಎಲ್ಲ ಹೇಳ್ಬೋದು. ಈ ಕರ್ಮ ಸಿದ್ಧಾಂತ ಹೇಳ್ಬೋದು. ಮಹಾಭಾರತದಲ್ಲಿ ನೋಡಿದ್ರೆ ನಮ್ಗೆ ಈ ವ್ಯಕ್ತಿ ಯಾಕೆ ಹಿಂದೆ ಜನ್ಮದಲ್ಲಿ ಅವ್ರು ಹೀಗಾಗಿದ್ರು. ಸೊ ಅದೆಲ್ಲ ಇದೆ ಮಹಾಭಾರತ ವಿವರಣೆಗಳಿದೆ. ಸೊ ಹಾಗೆ ಜನರಿಗೆ ಈ ತರ ನಂಬಿಕೆ ಬರುತ್ತೆ, ಮತ್ತೆ ಅವ್ರ ಆ ತರ ಅಭ್ಯಾಸ ಮಾಡ್ತಾರೆ. ಮತ್ತೆ ಅದ್ ಪರಿಹಾರ ಅವ್ರು ಏನ್ ಮಾಡಿದ್ರು, ಅಲ್ಲಿ ಆ ರೀತಿಯ ಒಂದು ಯಜ್ಞಗಳು ಆಚರಿಸಿದ್ರು, ಪೂಜೆ ಆಚರಿಸಿದ್ದು, ಆ ತರ ಎಲ್ಲ ಮಹಾಭಾರತಗಳಿದೆ. ಒಂದು ಅವರು ಆಗಿದ್ದ ಘಟನೆಗಳು ಆ ಮಧ್ಯದಲ್ಲಿ ಈ ಧರ್ಮದ ವಿಷಯಗಳು ತಿಳಿಸ್ತಾರೆ. ಸೊ ಅದೆಲ್ಲ ಮಾಡಿದ್ರು ಕೂಡ ಅವ್ರಿಗೆ ಸಮಾಧಾನ ಇಲ್ಲ, ವೇದವ್ಯಾಸರು. ಆಗ ನಾರದರು ಹೇಳಿದ್ದು, ಇಲ್ಲ, ನೀನು ಮುಖ್ಯವಾಗಿ ಭಗವಂತನನ್ನು ಏನೇನು ಕ್ಲಾಸ್ ಹೋಗಿ ಬಹಳ ಚೆನ್ನಾಗಿ ಹೇಳ್ತಾ ಇರೋದು ಭಕ್ತರು. ಹೇಗೆಂದ್ರೆ ನಾವು ಏನಾದ್ರು ಆಹಾರ ತಿರುವಾಗ ಎಷ್ಟೋ ಐಟಮ್ ಇರುತ್ತೆ, ಉಪ್ಪು, ಉಪ್ಪಿನಕಾಯಿ, ಮತ್ತೆ ಪಲ್ಯಗಳು, ಎಲ್ಲ ಸಬ್ಜಿ ಎಲ್ಲ ಬಹಳ ತರದಿರುತ್ತೆ. 20 ಐಟಮ್ ಇರ್ಬೋದು ಒಂದ್ಸಲ ಯಾವ್ದೋ ಒಂದು ಫೀಸ್ಟ್ ಇದ್ರೆ. ಆದ್ರೆ ಅದರಲ್ಲಿ ಉಪ್ಪು, ಉಪ್ಪಿನಕಾಯಿ ಎಲ್ಲ ಸೈಡ್ ಐಟಮ್, ಅದೆಲ್ಲ ಏನೋ ಒಂದು ಚುಕ್ಕೆ ಸ್ವಲ್ಪ ಮೇನ್ ಐಟಮ್ ಅಲ್ಲಿ ನಮ್ಗೆ ಅದೇನಾದ್ರು ಅನ್ನ, ಸಾಂಬಾರು, ಇಲ್ಲಾಂದ್ರೆ ಚಪಾತಿ, ಸಬ್ಜಿ, ಅದು ಮೇನ್ ಆಗಿ ನಮ್ಗೆ ಇರ್ಬೇಕು. ಆದ್ರೆ ಇವ್ರು ವೇದವ್ಯಾಸರು ಬರೆದದ್ದು ಆ ರೀತಿ. ವೇದಗಳಲ್ಲಿ ತುಂಬಾ ವಿಷಯಗಳಿದೆ, 100,000 ವಿಷಯಗಳಿದೆ. ಸೊ ಅದರಲ್ಲಿ ಮಧ್ಯದಲ್ಲಿ ಅವ್ರ ಮುಖ್ಯ ವಿಷಯವನ್ನು ಬಿಟ್ಬಿಟ್ರು. ಮುಖ್ಯ ವಿಷಯ ಅಂದ್ರೆ ಕೃಷ್ಣನು ಅಲ್ಲಿ ಮೇನ್ ಐಟಮ್ ಅಲ್ಲಿ ಎಲ್ಲ ಬಡ್ಸಿದ್ರೆ ನಿಮ್ಗೆ 20 ಐಟಮ್ ಬಡ್ಸ್ಬಿಟ್ಟು ನಿಮ್ಗೆ ಅಲ್ಲಿ ಅನ್ನ, ಸಾಂಬಾರು ಕೊಡ್ಲೆ ನಿಮ್ಗೆ ಹೊಟ್ಟೆ ತುಂಬೋದಿಲ್ಲ ನಿಮ್ಗೆ. ಅವ್ರು ಅಲ್ಲಿ 20 ಐಟಮ್ ಸ್ವಲ್ಪ ತರ ಎಲ್ಲಾನು ಟೇಸ್ಟಿಂಗ್ ಕೊಟ್ರು ನಮ್ಗೆ. ಅನ್ನ ತಿಂದಾಗ ನಮಗೆ ನಮ್ಮ ದೇಹ ಆ ರೀತಿಯಲ್ಲಿ ಇಲ್ಲಿ ಅಭ್ಯಾಸ ಆಗಿದೆ. ನಮ್ಮ ಭಾರತದಲ್ಲಿ ನಮ್ಗೊಂದು ರೀತಿಯಲ್ಲಿ ಅಭ್ಯಾಸ ಆಗಿದೆ, ಬೇರೆಯವ್ರಿಗೆ ಬ್ರೆಡ್ ತಿನ್ಬೇಕು, ಏನೋ ಒಂದಿರುತ್ತೆ ಆತರ ಮೇನ್. ಸೊ ಆತರ ವೇದವ್ಯಾಸರು ಎಲ್ಲಾ ವಿವರಣೆ ವೇದಗಳಲ್ಲಿ, ಬೇರೆ ಪುರಾಣಗಳಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಭಗವಂತನನ್ನ ಕೇಂದ್ರವಾಗಿ ಅವ್ರು ಇರ್ಲಿಲ್ಲ.
ಅದರ ಟಚ್ ಮಾಡಿದ್ದಾರೆ, ಹೇಳಿದ್ದಾರೆ ಕೃಷ್ಣ ಭಕ್ತಿ ಇದೆ, ಆದ್ರೆ ಕೃಷ್ಣನ ಅದರ ಗುಣಗಾನ ಆತರ ಫೋಕಸ್ ಇಲ್ಲ. ಹಾಗಾಗಿ ಅವ್ರಿಗೆ ಅಸಮಾಧಾನ ಆಯ್ತು ಅಂತ ನಾವು ಕೇಳೋದು. ಮತ್ತೆ ವೇದವ್ಯಾಸರಿಗೆ ನಾರದ ಮುನಿಗಳು ಬಂದು ಮತ್ತೆ ನೀನು ಇದನ್ನು ಕಂಡುಹಿಡಿದುಕೊಳ್ಳಿಕ್ಕೆ ಮತ್ತೆ ನೀನು ನಿನಗೆಲ್ಲ ಗೊತ್ತಿದೆ ಒಂದ್ ರೀತಿ, ಆದ್ರೂ ನೀನು ಧ್ಯಾನದಲ್ಲಿ ಕೂತ್ಕೊಂಡು ಭಕ್ತಿ ಯೋಗದಲ್ಲಿ ಮತ್ತೆ ಆಗ ನೀನು ಭಗವಂತನ ಕೃಪೆಯಿಂದ ಈ ಗ್ರಂಥವನ್ನು, ಇನ್ನೊಂದು ಗ್ರಂಥವನ್ನು ಭಾಗವತನ ರಚಿಸು ಅಂತ ಆಜ್ಞೆ ಮಾಡೋದು. ಹೀಗೆ ನೋಡಿದ್ರೆ ನಾವು ಭಾಗವತ ಬರೋದು ನಾರದ ಮುನಿಗಳ ಆದೇಶದ ಮೇಲೆ, ಮತ್ತೆ ವೇದವ್ಯಾಸರು ಆಗ ರಚನೆ ಮಾಡೋದು. ಸೊ ಅದನ್ನ ರಚನೆ ಮಾಡೋದು. ಸೊ ಇದು ರಚನೆ ಮಾಡಿದ್ಮೇಲೆ ಮೊದಲಿಗೆ ಅವರು ಹೇಳಿದ್ದು ಅದನ್ನ ಶುಕಮುನಿ, ಅವರ ಮಗನೇ ಶುಕದೇವ ಗೋಸ್ವಾಮಿ. ಸೊ ಅವರಿಗೆ ಹೇಳ್ತಾರೆ. ಮತ್ತೆ ಶುಕಮುನಿಗಳು ಹೇಳಿದ್ದು ನಾವು ಕೇಳೋದು ಪರೀಕ್ಷಿತ್ ಮಹಾರಾಜರಿಗೆ. ಅದಕ್ಕೂ ಕೂಡ ಎಲ್ಲ ಇದು ಒಂದು ರೀತಿ ಭಗವಂತನು ಮಾಡುವ ಒಂದು ಪ್ಲಾನ್. ಎಲ್ಲ ಒಂದೊಂದು ಯಾವ್ದಾದ್ರು ಇನ್ಸ್ಟೆನ್ಸ್ ನೋಡಿ, ಇನ್ಸ್ಟೆನ್ಸ್ ಏನು ಅಂದ್ರೆ ಈಗ ಬರೋದ್ರಿಂದ ನಮಗೆ ಇದರಲ್ಲೊಂದು ನಿರ್ಣಾಯಕವಾಗಿ ತಿಳಿಯುತ್ತೆ, ನಮ್ಗೆ ಇದೇ ನಮ್ಗೆ ಮಾರ್ಗದರ್ಶನ. ಇವಾಗ ಭಗವಂತನ ಸುಮ್ಮನೆ ಪುಸ್ತಕ ಕೊಟ್ಬಿಟ್ರೆ ಓಕೆ ಅದು, ಆದ್ರೆ ಆತರ ಒಂದು ಸನ್ನಿವೇಶಕ್ಕೆ ಸೃಷ್ಟಿ ಮಾಡಿದ್ರೆ ನಮಗೆ ಅದರ ಒಂದು ಬೆಲೆ ಗೊತ್ತಾಗುತ್ತೆ. ಹಾಗೆ ಭಗವದ್ಗೀತೆ ಕೂಡ ಕೃಷ್ಣನು ಅರ್ಜುನಿಗೆ ಗೊತ್ತು ಭಗವದ್ಗೀತೆ ಇಲ್ಲ ಅಂತಲ್ಲ, ಆದರೆ ಆತರ ಒಂದು ಸನ್ನಿವೇಶ ಮಾಡಿ ಆ ಯುದ್ಧ ಭೂಮಿಯಲ್ಲಿ ನಮ್ಮ ಇವರನ್ನೇ ನಾನು ಕೊಲ್ಬೇಕು, ನನ್ನ ಅಜ್ಜ, ನನ್ನ ಗುರು, ಇದೆಲ್ಲ ಆ ರೀತಿಯ ಒಂದು ಸಿಚುವೇಶನ್, ಒಂದು ಡ್ಯುಯಾಲಿಟಿ, ಒಂದು ಪರಿಸ್ಥಿತಿಗಳು ಆತರ ಬರುತ್ತೆ. ಆಗ ಬಂದಾಗ ಅವರಿಗೆ ನನಗೆ ಆಗಲ್ಲ, ಈಗ ನನ್ನ ಕರ್ತವ್ಯ ನಂಗೆ ಮಾಡಕ್ಕ, ಆಗ ಭಗವಂತನು ಭಗವದ್ಗೀತೆ. ಹೀಗೆ ಭಗವಂತನು ಒಂಥರ ಇಷ್ಟು ಕಷ್ಟದ ಸನ್ನಿವೇಶದಲ್ಲೂ, ಕಷ್ಟ ಒಂದು ಇದರಲ್ಲೂ ಕೂಡ ಈ ಭಗವದ್ಗೀತೆ ಲಾಭವನ್ನು ಪಡಿಬಹುದು ನಾವು. ನಮಗೆ ಇಲ್ಲ ಈಗಲ್ಲ ಈ ಭಗವದ್ಗೀತೆ ಈಗ ಬೇಡ, ಈಗ ಮತ್ತೆ ನೋಡೋಣ, ಈಗ ನಾವು ನಮ್ಮ ರೀತಿಯಲ್ಲೇ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ ನಮ್ಗೆ ಅನ್ಸುತ್ತೆ. ಪ್ರಾಬ್ಲಮ್ಸ್ ಬರುತ್ತೆ, ಪ್ರಾಬ್ಲಮ್ಸ್ ಬಂದಾಗ ನಮ್ಮ ರೀತಿಯಲ್ಲಿ ನಾವು ಅದನ್ನ ಸಾಲ್ವ್ ಮಾಡ್ಬೇಕು ಅಂತ. ಆದ್ರೆ ಅರ್ಜುನ ಏನ್ ಮಾಡಿದ, ಅರ್ಜುನ ಭಗವದ್ಗೀತೆ ಕೇಳಿದ. ಯುದ್ಧ ಭೂಮಿಯಲ್ಲಿ ಎಲ್ಲಿ ಸಮಯ ಇದೆ, ಸೊ ಬುಲೆಟ್ಸ್, ಇವಾಗ ಬುಲೆಟ್ ಹಿಂದೆ ಅವಾಗ ಬಿಲ್ಲು ಇದು ಬಿಡು ಮಾಡು ಇದೇಂದ್ರು ಒಂದೇ, ಆದ್ರೆ ಅಲ್ಲೂ ಕೂಡ ಅವ್ರು ಕೇಳಿದ್ರು. ಸೊ ಅಂದ್ರೆ ಆ ರೀತಿಯಲ್ಲಿ ಭಗವಂತನು ಭಗವದ್ಗೀತೆ ಅಲ್ಲೂ ಕೂಡ ಕೇಳ್ಬೋದು, ಅಲ್ಲಿಂದ ಕೂಡ ಅದ್ರ ಲಾಭವನ್ನು ಪಡಿಬಹುದು. ಆ ರೀತಿಯಲ್ಲಿ ಭಗವಂತನ ತೋರಿಸೋದು ಭಗವದ್ಗೀತೆ, ಅದರ ಒಂದು ಮಹತ್ವವನ್ನು ತಿಳಿಸೋದು. ಅದೇ ರೀತಿಯಲ್ಲಿ ಭಾಗವತವು ಕೂಡ, ಭಾಗವತ ಇದರಲ್ಲಿ ವೇದವ್ಯಾಸರು ಎಲ್ಲವನ್ನೂ ಬರೆದಿದ್ದಾರೆ, ಎಲ್ಲ ಗ್ರಂಥಗಳು ಬರೆದಿದ್ದಾರೆ. ಎಲ್ಲ ಇವಾಗ ನಮಗೂ ಎಷ್ಟೆಷ್ಟೋ ಮೋಟಿವೇಶನ್ ಬುಕ್ಸ್ ಇರುತ್ತೆ, ತುಂಬಾ ಇದೆ, ಮ್ಯಾನೇಜ್ಮೆಂಟ್ ಇದ್ರಲ್ಲಿ ಕೂಡ ಎಷ್ಟೆಷ್ಟೋ ಎಲ್ಲ ಇದೆ. ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಭಗವದ್ಗೀತಾ ಭಾಗವತ. ಪ್ರಭುಪಾದ ಗುರುಗಳು ಹೇಳ್ತಾ ಇರತ್ತೆ, ಭಕ್ತಿದಾಸ ಠಾಕೂರ್ ಅವರು, ಇದರಲ್ಲಿ ಎಲ್ಲ ನಾಶ ಆಗ್ಬಿಟ್ಟು ತೊಂದರೆ ಇಲ್ಲ. ಎಲ್ಲ ನಾಶ ಆಗ್ಬಿಟ್ರು ಅಂದ್ರೆ ಹೇಳೋದು ಎಲ್ಲ ಜ್ಞಾನ, ಎಲ್ಲ ಗ್ರಂಥಗಳು. ಇವಾಗ ನಮ್ಗನ್ಸುತ್ತೆ ಎಷ್ಟೋ ಯೋಗ ಶೋಧನೆ ಮಾಡಿದ್ದಾರೆ, ಎಷ್ಟೋ ಕಂಡುಹಿಡಿದಿದ್ದಾರೆ. ಈ ಭಾರತ ಕೂಡ ಎಷ್ಟೋ ಇದೆಲ್ಲ ನ್ಯೂಕ್ಲಿಯರ್ ಇದು ಮಾಡಿದ್ದಾರೆ, ಇಲ್ಲಾಂದ್ರೆ ಒಂದು ಟೆಕ್ನಾಲಜಿ ಇದೆಲ್ಲ ಮಾಡಿದ್ದಾರೆ. ಇದೆಲ್ಲ ಹೇಗಾದ್ರೆ ಈ ಜ್ಞಾನವನ್ನು ಅವರು ಸಂರಕ್ಷಣೆ ಮಾಡಿ ಇಡ್ಬೇಕು. ಏನಾದ್ರು ಮಿಸ್ ಆಗ್ಬಿಟ್ರೆ ಆಮೇಲೆ ಟೆಕ್ನಾಲಜಿ ಮತ್ತೆ ಹೆಂಗ್ ಕಂಡುಹಿಡಿಯೋದು, ಮತ್ತೆ ಹೆಂಗ್ ಮಾಡೋದು, ಫಾರ್ಮುಲಾ ಹೇಗೆ, ಇದೆಲ್ಲ ಅನಿಸ್ಬೋದು ನಾವು. ಇದರ ಮುಖ್ಯ ಇದೆಲ್ಲ ಬೇಕು ಅಂತ, ಇದರ ರಕ್ಷಣೆ ಆಗ್ಬೇಕು ಅಂತ. ಆದ್ರೆ ಪ್ರಭುಪಾದ ಗುರುಗಳ ಮಾತಲ್ಲಿ ಹೇಳಿದ್ರೆ, ಈ ರೀತಿ ಅಕಸ್ಮಾತ್ ಏನಾದ್ರು ಆಗಿ ಹಾಗೆ ನಳಂದ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ವೇದ ಗ್ರಂಥಗಳೆಲ್ಲ ನಾಶ ಆಗೋಯ್ತು, ನಾಶ ಆಗ್ಬಿಟ್ಟು ಹೇಳ್ತಾರೆ, ಇರೋ ನಮಗೆ ವೇದಗಳ ಜ್ಞಾನದಲ್ಲಿ 95% ಇಲ್ಲ ನಮಗೆ. ಏನು ಈ ಆಯುರ್ವೇದ, ಇಲ್ಲಾಂದ್ರೆ ಈ ಧನುರ್ವೇದ, ಇದೆಲ್ಲ ಇತ್ತು ಹಿಂದೆ. ಕಟ್ಟಡಗಳು ನೋಡಿ, ಎಲ್ಲ ಹಿಂದೆಗಳು ಒಂದೊಂದು ನೋಡಿದ್ರೆ ಅಷ್ಟು ಟೆಕ್ನಾಲಜಿ ಹೇಗೆ ಇತ್ತು, ಇಲ್ಲಾಂದ್ರೆ ಟಾಪ್ ಅಲ್ಲಿ ಅಷ್ಟು ವೆಯ್ಟ್ ಇರೋದು ಹೇಗಿರ್ತಾ ಇತ್ತು. ಇವಾಗ ಮೇಲೆ ತಗೊಂಡೋಗ್ಬೇಕು ಅಂದ್ರೆ ಇಲ್ಲಿ ಯಾವ್ದೋ ಒಂದು ಕ್ರೇನ್ ಬರುತ್ತೆ, ಆ ಕ್ರೇನ್ ಬರಲಿಲ್ಲ ಅಂದ್ರೆ ಮೇಲೆ ಹೋಗೋದಿಲ್ಲ ಆ ವೆಯ್ಟ್. ಆ ಸಮಯದಲ್ಲಿ ಇವ್ರು ಪಿಲ್ಲರ್ ಕಲ್ಲು ಅಷ್ಟು ಮೇಲೆ ಹೇಗೆ ಹೋಗೋದು ಸಾಧ್ಯ, ಏನ್ ಟೆಕ್ನಾಲಜಿ ಇತ್ತು. ಇದೆಲ್ಲ ಯೋಚನೆ ಮಾಡಿ, ಟೆಕ್ನಾಲಜಿ ಇತ್ತು, ಅದ್ರ ಜ್ಞಾನ ಇತ್ತು, ಅದ್ರ ಗೊತ್ತಿಲ್ಲ ನಮ್ಗೆ, ಅದು ಹೇಗ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಹಾಗೆ ವೇದಗಳಲ್ಲಿ ನಳಂದ ಇದರಲ್ಲಿ ಇರ್ಬೋದು, ಎಲ್ಲ ಕಳೆದೋಯ್ತು. ಏನಾಯ್ತು, ನಮ್ಗೆ ನಷ್ಟ ಆಯ್ತು, ಅಯ್ಯೋ ಎಲ್ಲ ಕಳ್ಕೊಂಡ್ಬಿಟ್ವಿ, ಎಲ್ಲ ಹೋಯ್ತು ಅಂತ ಇಲ್ಲ. ಅವ್ರು ಭಕ್ತಿದಾಸ ಠಾಕೂರ್ ಹೇಳ್ತಾರೆ, ಏನಿಲ್ಲ ಅಂತ ತೊಂದರೆ ಇಲ್ಲ, ಭಾಗವತ ಒಂದಿದ್ರೆ ಸಾಕು ಅಂತ ಹೇಳ್ತಾರೆ. ಗುರುಗಳು ಏನಾದ್ರು ಆಗಿ, ಮುಂದೆನೂ ಇನ್ನೇನಾದ್ರು ಆಗಿ, ಇವರು ಜಗ ಮಹಾಯುದ್ಧ ಆಗಿ, ಇನ್ನೊಂದಾಗಿ ಎಲ್ಲವೂ ಕಳ್ಕೊಂಡ್ಬಿಡ್ಬೋದು ನಾವು. ಇವರು ಕಂಡುಹಿಡಿದಿದ್ದು ಎಲ್ಲ ಟೆಕ್ನಾಲಜಿ, ಎಲ್ಲ ಇವಾಗ ಎಷ್ಟೆಷ್ಟೋ ಕಂಡುಹಿಡಿದೀವಿ, ಎಷ್ಟೆಷ್ಟೋ ಅಡ್ವಾನ್ಸ್ಮೆಂಟ್ ಇದೆ, ಎಷ್ಟೆಷ್ಟೋ ಲಾಭ ಪಡಿತಾ ಇದ್ದೀವಿ ನಾವು, ಕಂಪ್ಯೂಟರ್ ಇಂದ, ಮೊಬೈಲ್ ಇಂದ, ಸ್ಮಾರ್ಟ್ ಫೋನ್ ಎಲ್ಲವೂ ಕೂಡ ಹೋಗ್ಬಿಡ್ಬೋದು, ಎಲ್ಲ ಜ್ಞಾನ ಎಲ್ಲವೂ ಕೂಡ ನಾಶ ಆಗ್ಬಿಡ್ಬೋದು. ಅವ್ರು ಹೇಳ್ತಾರೆ ಭಾಗವತ ಒಂದಿದ್ರೆ ಸಾಕಂತೆ, ಮತ್ತೆ ಸಾಕು. ಮತ್ತೆ ಭಗವಂತ ನಮ್ಗೆ ಮೂಲ ಇರುತ್ತೆ. ಮತ್ತೆ ಬಾಕಿದು ಇವಾಗ ಊಟ ಮಾಡುವಾಗ ಮೇನ್ ಒಂದು ಐಟಮ್ ಒಂದ್ಸಲ ಅನ್ಸುತ್ತೆ, ಏನಿಲ್ಲ ಅನ್ಸಾಕು ನಮ್ಗೆ, ಹೊಟ್ಟೆ ತುಂಬಕ್ಕೆ ಅನ್ನ ಸಾರಿದ್ರೆ ಸಾಕು
ಬೇರೆದೆಲ್ಲ ಇದ್ರು ಆಯ್ತು, ಇಲ್ದಿದ್ರು ಆಯ್ತು. ಉಪ್ಪು ಖಾರ ಇದೆಲ್ಲ 1028 ಐಟಮ್ ಇಲ್ದಿದ್ರು ಆಯ್ತು, ಇದ್ರೆ ಬೇಸಿಕ್ ಇದ್ರೆ ಸಾಕು, ಹೊಟ್ಟೆ ತುಂಬುತ್ತೆ, ಮತ್ತೆ ನಮ್ಮ ಜೀವ ಉಳಿಯುತ್ತೆ. ಸೊ ಹಾಗೆ ಭಾಗವತ ಮುಖ್ಯ. ಭಾಗವತ ಗ್ರಂಥ, ಭಾಗವತ ಅದರ ಭಾಗವತದಲ್ಲಿ ಹೇಳೋದೇನು ಹೇಳ್ತಾರೆ, ಕೃಷ್ಣೇ ಸ್ವಧಾಮೋಪಗತೆ ಧರ್ಮ ಜ್ಞಾನಾದಿ ಸಹ ಕಲೋ ರಷ್ಟದೃಶಾಮೇಶಂ ಪುರಾಣಾರ್ಕು ಅಧುನಾ ಉದಿತ. ಅಲ್ಲಿ ಹೇಳೋದು ಸೂತ ಗೋಸ್ವಾಮಿ ಹೇಳೋದು ಭಾಗವತದ ಬಗ್ಗೆ ಒಂದು ಪ್ರಶಂಸೆ. ಅವ್ರು ಹೇಳೋದು, ಈ ಭಾಗವತ ಬಂದಿದೆ, ಇದೆ, ಯಾವಾಗ್ಲೂ ಇದೆ, ಆದ್ರೆ ಈಗ ಬಂದಿರೋದು ನಮಗೆ ಸದ್ಯಕ್ಕೆ ಇವಾಗ ಬಂದಿದೆ, ಮತ್ತೆ ಇದು ರೀಸೆಂಟ್ ವರ್ಷನ್ ಬಂದಿದೆ ಅಂದ್ರೆ, ಇದು ಯಾವಾಗ ಬಂದಿದೆ ಅಂದ್ರೆ ಕೃಷ್ಣನು ತನ್ನ ಧಾಮಕ್ಕೆ ಹೊರಟ. ಕೃಷ್ಣ 5000 ವರ್ಷಗಳ ಹಿಂದೆ. ಕೃಷ್ಣನು ಎಲ್ಲ ಕಡೆ ಇದ್ದಾನೆ, ಯಾವಾಗ್ಲೂ ಇದ್ದಾನೆ, ಈಗಲೂ ಇದ್ದಾನೆ. ಆದ್ರೆ ಐತಿಹಾಸಿಕವಾಗಿ ಹೇಳ್ಬೇಕಂದ್ರೆ ಕೃಷ್ಣನು ತನ್ನ ಲೀಲೆಗಳನ್ನು ಮುಗಿಸಿ ಅವನು ಮತ್ತೆ ಅವ್ಯಕ್ತನಾದ. ಅವನ ನಿತ್ಯ ಲೀಲೆ, ಅವನು ನಿತ್ಯ ಭಕ್ತರೊಟ್ಟಿಗೆ ಗೋಲೋಕದಲ್ಲಿ ಇದ್ದೇ ಮಾಡ್ತಾ ಇದ್ದ ಚಟುವಟಿಕೆಗಳು ಇಲ್ಲ ಭೌತಿಕ ಬ್ರಹ್ಮಾಂಡಗಳಲ್ಲೂ ಬೇರೆ ಬ್ರಹ್ಮಾಂಡಗಳಲ್ಲಿ ಮಾಡ್ತಾ ಇದ್ದಾರೆ. ಇವಾಗ ಹೇಳ್ತಾರೆ ಸೂರ್ಯ ಇವಾಗ ನಮಗೆ ಇವಾಗ ಈಗ ಕಾಣಿಸ್ಕೊಳ್ತಾ ಇದೆ, ಪ್ರಭುಜಿ ಆಗಿದ್ರೆ ಅಂತ ಸೂರ್ಯ ಇಲ್ಲ ಅಂತ. ಸೂರ್ಯ ಯಾವಾಗ್ಲೂ ಇದೆ. ಕೃಷ್ಣ ಸೂರ್ಯ ಭಾರತದಲ್ಲಿ ಹೀಗೆ ನಮ್ಗೆ, ಮತ್ತೆ ರಾತ್ರಿ ಹೊತ್ತಿಗೆ ಇಲ್ಲಿಲ್ಲ ನಮ್ಗೆ ಇನ್ನೊಂದ್ ಕಡೆ ದೇಶದಲ್ಲಿ ಸೂರ್ಯ ಯಾವಾಗ್ಲೂ ಇದ್ದೇ ಇದೆ. ಅದೇ ರೀತಿ ಕೃಷ್ಣ ಲೀಲೆ ಕೂಡ ಹೇಳೋದು, ಕೃಷ್ಣ ಚಟುವಟಿಕೆಗಳು, ಕೃಷ್ಣ ಅವತಾರ ಎಲ್ಲ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಈ ಬ್ರಹ್ಮಾಂಡದಲ್ಲಿ, ಈ ಭೂಲೋಕದಲ್ಲಿ ನಮಗೆ ಸ್ವಲ್ಪ ಸಮಯದಲ್ಲೇ ವ್ಯಕ್ತವಾಗುತ್ತೆ, ಸ್ವಲ್ಪ ಸಮಯ ನಂತರ ಇನ್ನೊಂದು ಬ್ರಹ್ಮಾಂಡದಲ್ಲಿ ವ್ಯಕ್ತವಾಗುತ್ತೆ, ಇನ್ನೊಂದು ಸ್ವಲ್ಪ ಸಮಯ ನಂತರ ಇನ್ನೊಂದು ಬ್ರಹ್ಮಾಂಡದಲ್ಲಿ. ಹಾಗೆ ಭಗವಂತನ ನಿತ್ಯವಾಗಿ ಅವನು ಇದ್ದಾನೆ, ಅವನ ಚಟುವಟಿಕೆ ನಡೀತಾನೆ. ಈಗ ಈ ಹೇಳೋದು ಭಾಗವತ ಹೇಗೆ, ಕೃಷ್ಣನು ಈ ನಮ್ಮ ಬ್ರಹ್ಮಾಂಡದಲ್ಲಿ ನಮ್ಮ ಒಂದು ಇದರಲ್ಲಿ ನಾವು ಕೇಳೋದು, ವೃಂದಾವನಕ್ಕೆ ಹೋದ್ರೆ ಈಗ ಕೃಷ್ಣ 5000 ವರ್ಷಗಳಿಂದ ಇಲ್ಲಿ ಬಂದಿದ್ರು, ಇಲ್ಲಿ ಅವನು ಜನ್ಮ ಆಯ್ತು, ಇಲ್ಲಿ ಗೋವರ್ಧನ ಗಿರಿ ಎತ್ತಿದ್ರು, ಎಲ್ಲ ನೋಡ್ತೀವಿ. ಅದ್ರ ನಮ್ಗೆ ಕೇಳ್ತೇವೆ. ಸೊ ನಾವು ಮಿಸ್ ಮಾಡ್ಕೊಂಡ್ಬಿಡ್ತೀವಿ, ನಾವು ಚಾನ್ಸ್ ನಾವು ಇರಲಿಲ್ಲ ಏನೋ ಎನಿವೆ. ಸೊ ಆದ್ರೆ ಆ ರೀತಿಯಲ್ಲಿ ಕೃಷ್ಣನು 5000 ವರ್ಷಗಳ ಹಿಂದೆ ಇಲ್ಲಿಂದ ಇದಾಗಿದೆ. ಸೊ ಹಾಗೆ ಹೇಳ್ತಾ ಇರೋದು, ಆ ಭಾಗವತ ಅನ್ನೋದು ಆ ಸಮಯದಲ್ಲಿ ಕೃಷ್ಣ ಹೋದ್ಮೇಲೆ ಕೃಷ್ಣನ ರಿಪ್ಲೇಸ್ಮೆಂಟ್ ಇದು ಭಾಗವತ. ಕೃಷ್ಣ ಈಗ ಭಾಗವತದ ರೂಪದಲ್ಲಿ ಹೇಳ್ತಾರೆ. ಅದಕ್ಕೆ ನಾವು ಪ್ರಭುಪಾದ ಬರೀತಾರೆ, ಕೃಷ್ಣನನ್ನು ಭಾಗವತದ ಒಂದೊಂದು ಪುಟದಲ್ಲೂ ನೋಡ್ಬೋದು ಅಂತ ಹೇಳ್ತಾರೆ. ನಮಗೆ ಗೊತ್ತಿಲ್ಲ, ನಮ್ಗೆ ಕಾಣಿಸೋದಿಲ್ಲ, ನಮಗೆ ಎಲ್ಲಿ ಕಾಣಿಸ್ತಾರೆ ಭಗವಂತ, ಯಾಕೆ ನಮಗೆ ನಮ್ಮ ಜಡ ದೃಷ್ಟಿ, ನಮಗೆ ಭೌತಿಕ ದೃಷ್ಟಿ ನಮಗೆ. ಆದ್ರೆ ಶುದ್ಧ ಭಕ್ತರಿಗೆ ಹೇಳ್ತಾರೆ, ಭಾಗವತದಲ್ಲಿ ಭಗವಂತನು ಪ್ರತಿಯೊಂದು ಪುಟದಲ್ಲೂ ಇದ್ದಾನೆ, ಎವ್ರಿ ಪೇಜ್, ಎವ್ರಿ ವರ್ಡ್, ಎವ್ರಿ ಇದು. ನಮಗಿಲ್ಲ ಬೃಂದಾವನದಲ್ಲೂ ಕೂಡ ಹೇಳೋದು, ಅಲ್ಲಿ ಹೋದಾಗ ಶುದ್ಧ ಭಕ್ತರು ಗೋಸ್ವಾಮಿಗಳು ಹೋದಾಗ ಅವರು ಎಲ್ಲಿ ಕೃಷ್ಣ ನೋಡ್ತಾ ಹೋಗಿ ಹುಡುಕ್ತಾ ಇದ್ರು, ಮತ್ತೆ ಅವ್ರು ಕಾಣ್ತಾರೆ, ನಮಗ್ ಕಾಣೋದಿಲ್ಲ. ನಮಗೆ ಯಾಕೆ ನಮಗೆ ಆ ದೃಷ್ಟಿ ಇಲ್ಲ, ದೃಷ್ಟಿಯಲ್ಲಿ. ಎನಿವೆ ಆದ್ರೆ ಬೆಳೆಸ್ಕೊಳ್ಬೇಕು, ಅದು ಇಲ್ಲ ಅಂತಲ್ಲ, ಅದು ಬೆಳೆಸ್ಕೊಳ್ಳಕ್ಕೆ ನಮ್ಗೆ ವಿಧಾನ ಕೊಟ್ಟಿದ್ದಾರೆ. ಮತ್ತೆ ಆ ಭಾಗವತ ಕೃಷ್ಣೇ ಸ್ವಧಾಮೋಪಗತೆ, ಕೃಷ್ಣನು ತನ್ನ ಧಾಮಕ್ಕೆ ಹೋದ್ಮೇಲೆ ಕಲಿಯುಗ ಪ್ರಾರಂಭ ಆಗ್ತಾ ಇದೆ. ಕಲಿಯುಗ ಆಕ್ಚುಲಿ ಟೈಮಿಂಗ್ ಪ್ರಕಾರವಾಗಿ ಪ್ರಾರಂಭ ಆಗಿತ್ತು, ಅದರ ಅವಧಿ ಇದೆ ಇಷ್ಟಿಷ್ಟು ಅಂತ. ಕಲಿಯುಗ ಆದ್ರೆ 4,32,000 ವರ್ಷ, ಇದು ದ್ವಾಪರ ಯುಗ ಇಷ್ಟು ಅಂತ. ಅದರ ಟೈಮ್ ಪ್ರಕಾರ ಆಲ್ರೆಡಿ ಕಲಿಯುಗ ಪ್ರಾರಂಭ ಆಗಿದೆ. ಆದರೆ ಕಲಿಯುಗದ ಎಫೆಕ್ಟ್ ಇಲ್ಲ, ಯಾಕಂದ್ರೆ ಭಗವಂತನೇ ಸ್ವತಃ ಇನ್ನ ಅವನ ಈ ಭೂಲೋಕದಲ್ಲಿ ಅವನ ಲೀಲೆಗಳು ನಡೀತಾ ಇದೆ. ಅವನು ಹೋದ ನಂತರ ಮತ್ತೆ ಅದರ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ, ಕಲಿಯುಗದ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಕೃಷ್ಣ ಹೋಗುವ ಸಮಯದಲ್ಲಿ ಧರ್ಮ ಜ್ಞಾನಾದಿ ಬಿಸ, ಭಗವಂತನ ಇಚ್ಛೆಯಿಂದನೇ ಇದು ಆಗೋದು. ಸೊ ಹಾಗೆ ಧರ್ಮ ಜ್ಞಾನ ಎಲ್ಲ ಹೊರಟೋಯ್ತು. ಸೊ ಮತ್ತೆ ಹೊಟ್ಟೋಯ್ತು ಅಂದ್ರೆ ನಮಗೆ ಕಲೋದಲ್ಲಿ ಧರ್ಮ ಜ್ಞಾನ ಇಲ್ಲ ಅಂದ್ರೆ ನಮ್ಮ ಮಾರ್ಗದರ್ಶನ ಇಲ್ಲ, ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಏನ್ ಸರಿ, ಏನ್ ತಪ್ಪು. ಸೊ ಅದಕ್ಕೆ ಹೇಳ್ತಾರೆ, ಈ ಭಾಗವತವು ಅಧುನಾ ಉದಿತ, ಹೇಗೆ ಸೂರ್ಯ ಉದಯವಾದಾಗ ರಾತ್ರಿ ಸಮಯದಲ್ಲಿ ಮತ್ತೆ ಬೆಳಿಗ್ಗೆ ಆದಾಗ ಎಲ್ಲವೂ ಕಾಣಿಸ್ಕೊಳ್ಳುತ್ತೆ, ಅದೇ ರೀತಿಯಲ್ಲಿ ನಮಗೆ ಧರ್ಮ ಜ್ಞಾನವನ್ನು ಕೊಡ್ಲಿಕ್ಕೆ, ನಮಗೆ ಮಾರ್ಗದರ್ಶನ ಕೊಡ್ಲಿಕ್ಕೆ, ನಮಗೆ ಭಗವಂತನ ಇದು ಮತ್ತೆ ನಾವು ನಮ್ಮ ಮೂಲ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಭಾಗವತ ಬಂದಿದೆ. ಸೊ ಅಲ್ಲಿ ಒಂದು ಇದೆ. ಸೊ ಹೀಗೆ ಭಾಗವತಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಭಾಗವತ ಗ್ರಂಥದ ಪ್ರಶಂಸೆ, ಅದರ ಮಹತ್ವ, ಅದನ್ನು ನಾವು ಯಾಕೆ ನಾವು ತಗೊಳ್ಬೇಕು, ಅದನ್ನು ಸ್ವೀಕರಿಸಬೇಕು, ಅದನ್ನ ಆಲಿಸಬೇಕು, ಅದನ್ನ ಭಾಗವತದಲ್ಲಿ ಇದ್ರ ಬಗ್ಗೆ ಹೇಳಿ. ಸೊ ಎನಿವೆ ಇವತ್ತು ಪಾಯಿಂಟ್ ಈಗ ನಾವು ಕೇಳ್ತಾ ಇರೋದು ವಿದುರರು ಮುಂದುವರಿಸ್ತಾ ಇದ್ದಾರೆ. ಯಾಕಂದ್ರೆ ಈ ವಿದುರ ಮೈತ್ರಿಯ ಸಂವಾದ ಆಗತ್ತೆ. ವಿದುರರು ನಾವು ಕೇಳಿದ್ದು ದುರ್ಯೋಧನನು ಅವ್ರ ಮಾತು ಕೇಳೋದಿಲ್ಲ, ಧೃತರಾಷ್ಟ್ರ ಅವ್ರ ಮಾತು ಕೇಳೋದಿಲ್ಲ. ಧೃತರಾಷ್ಟ್ರನಿಗೆ ಹೇಳ್ತಾರೆ, ಈ ದುರ್ಯೋಧನ ಬಿಟ್ಬಿಡು, ಈಗಾದ್ರೂ ಈ ಯುದ್ಧ ಬೇಡ, ಇದು ಎಲ್ಲ ವಂಶವನ್ನೇ ನಾಶ ಮಾಡ್ತಾನೆ ಅಂತ ಹೇಳ್ತಾರೆ. ಆದ್ರೆ ಕೇಳೋದಿಲ್ಲ. ಮತ್ತೆ ದುರ್ಯೋಧನನು ಕೇಳಿಸ್ಕೊಂಡ್ಬಿಟ್ಟು ಆ ಸಮಯದಲ್ಲಿ ಅಲ್ಲಿದ್ದು ವಿದುರರು ಹೇಳ್ತಾ ಇರ್ತಾರೆ, ಈಗಾದ್ರೂ ಇವನನ್ನು ಬಿಟ್ಬಿಡು, ಇವನ್ನ ಹೇಗೆ ಕಣ್ಣಿಗೆ ಏನಾದ್ರು ಒಂದು ರೋಗ ಬಂದ್ರೆ, ಒಂದು ಕ್ಯಾನ್ಸರ್ ಬಂದ್ರೆ ಡಾಕ್ಟರ್ ಹೇಳ್ತಾರೆ ಕಣ್ಣದ್ದು ತೆಗೆದುಬಿಡಿ,
ಆ ರೀತಿ ನಿನ್ನ ಮಗನನ್ನು ಬಿಟ್ಬಿಡು, ನೀನು ಈಗಾದ್ರೂ ಅವನ್ನ ಬಿಟ್ಬಿಡು. ಆಗ ಅದು ಕೇಳಿ ದುರ್ಯೋಧನಿಗೆ ಸಹಿಸಕ್ಕಾಗೋದಿಲ್ಲ. ವಿದುರರ ಮೇಲೆ ಅವರು ಇವನನ್ನು ಹೊರಗೆ ಹಾಕಿ ಇವರನ್ನು ತೆರೆದ ಸಭೆಯಲ್ಲಿ ರಸ್ತೆಯಲ್ಲಿ ಹೊಡೆದು ಬಡೆದು ಆ ರೀತಿ ಇದ್ ಮಾಡಿ ಅಂತ ಒಂದು ಆತಿ ಮಾತುಗಳು, ಕೆಟ್ಟ ಮಾತುಗಳು ಹೇಳಿದಾಗ ವಿದುರರು ಆಕ್ಚುಲಿ ಫೇಸ್ ಮಾಡ್ಬೋದಾಗಿತ್ತು. ಅವ್ರು ಯಮರಾಜನೇ, ವಿದುರ ಸಾಮಾನ್ಯ ವ್ಯಕ್ತಿ ಅಲ್ಲ. ಆದ್ರೆ ಅವರು ಎನಿವೆ, ನಾನು ಇಷ್ಟವರೆಗೂ ಇವ್ರಿಗೆ ಒಂದು ಸಲಹೆ ಕೊಟ್ಟೆ, ಇವ್ರಿಗೆ ಅವ್ರಿಗೆ ಕೇಳಕ್ಕೆ ಅವ್ರಿಗೆ ಇದಿಲ್ಲ. ಅವ್ರು ಇವಾಗ ಅಂತ್ಯ ಸಮಯದಲ್ಲಿ ಅವ್ರ ಬುದ್ಧಿ ಹಾಗೆ ಕೆಲಸ ಮಾಡೋದು. ಹಾಗೆ ಅವರು ನಾನಾದ್ರೂ ಈಗ ನಾನು ಆಧ್ಯಾತ್ಮಿಕವಾಗಿ ಸಂಪೂರ್ಣವಾಗಿ ತೊಡಗ್ತೇನೆ ಅಂತ ಅವ್ರು ಬಿಟ್ಟು ಅವರು ತೀರ್ಥಯಾತ್ರೆಗೆ ಹೋಗ್ತಾರೆ. ಆ ತೀರ್ಥಯಾತ್ರೆಯಲ್ಲಿ ಅವರು ಮೈತ್ರೇಯರನ್ನು ಭೇಟಿ ಮಾಡ್ತಾರೆ. ಮೈತ್ರೇಯರು ಕೇಳೋದು ನಾವು ವೇದವ್ಯಾಸರ ಸ್ನೇಹಿತರು ಅಂತ ಹೇಳ್ತಾರೆ. ಸೊ ಹಾಗೆ ಅಂದ್ರೆ ವೇದವ್ಯಾಸರ ಮಟ್ಟಾನೆ ಅವ್ರು. ವೇದವ್ಯಾಸ ಹೇಗೆ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಸೊ ಹಾಗೆಯೇ ಮಹರ್ಷಿ ಮೈತ್ರೇಯರು ಕೂಡ ಅಸಾಮಾನ್ಯ ವ್ಯಕ್ತಿ. ಸೊ ಅವರು ಭೇಟಿ ಮಾಡಿದಾಗ ಅವ್ರ ಮಧ್ಯೆ ಈ ಪ್ರಶ್ನೆಗಳು ನಡೀತಾ ಇದೆ. ಸೊ ಅವ್ರ ಮಧ್ಯೆ ಈ ಮಾತುಕತೆಯಲ್ಲಿ ಅವರು ಏನೇ ಮಾತಾಡ್ತಾ ಇದ್ದಾರೆ ಅದನ್ನು ಸೂತ ಗೋಸ್ವಾಮಿಗಳು ಶೌನಕಾದಿ ಋಷಿಗಳಿಗೆ ಹೇಳಿದ್ರು. ಸೊ ಅದನ್ನು ವಿವರಿಸ್ತಾ ಇದ್ದಾರೆ. ಈಗ ಒಂದು ಭಾಗವತದಲ್ಲಿ ಹೋದಾಗ ಒಳಗ ಒಬ್ಬೊಬ್ಬರು ಸಂಭಾಷಣೆ. ಸೊ ಹೇಳ್ತಾ ಇದ್ದಾರೆ, ವಿದುರರಿಗೆ ಎಷ್ಟು ಕೇಳಿದ್ರು ಇನ್ನ ಕೇಳ್ಬೇಕು ಅಂತ. ಮತ್ತೆ ಅವರು ಇದರ ಎಷ್ಟೋ ವರ್ಷಗಳ ಕಾಲ, ಅವ್ರು ಎಷ್ಟೋ ಸಮಯ ಕಾಲ ಕೇಳಿದ್ರು ಅಂತ ಹೇಳ್ತಾರೆ. ಮತ್ತೆ ಅವರು ವಾಪಸ್ ಬರ್ತಾರೆ. ಯಾರನ್ನ ಧೃತರಾಷ್ಟ್ರ ಮತ್ತೆ ಉದ್ಧರಿಸ್ಲಿಕ್ಕೆ ವಾಪಸ್ ಬರ್ತಾರೆ. ಇಲ್ಲಾಂದ್ರೆ ಅವ್ರಿಗೆ ಉದ್ದೇಶ ಇನ್ನೇನು ಇರ್ಲಿಲ್ಲ. ಅವ್ರಿಗೆ ಇನ್ನೇನು ಉದ್ದೇಶ ಇರಲಿಲ್ಲ. ಉದ್ದೇಶ ಧೃತರಾಷ್ಟ್ರ ಈಗಾದ್ರೂ ಇಷ್ಟು ಒಂದು ಪರಿವರ್ತನೆ ಆಗ್ಲಿಲ್ಲ, ಮತ್ತೆ ಈಗ ಅನುಭವ ಆಗಿದೆ ಲೌಕಿಕವಾಗಿ. ಆದ್ರೂ ಅಲೌಕಿಕವಾಗಿ ಅವ್ರು ಮಾಡಿದ ತಪ್ಪುಗಳು ಇದು ಆಗಿರ್ಬೋದು ಅಂತ ಒಂದು ರೀತಿ ಮತ್ತೆ ಅವ್ರು ಸ್ವಲ್ಪ ಆಧ್ಯಾತ್ಮಿಕ ಬಗ್ಗೆ ಇಲ್ಲಿ ಹೇಳ್ತಾ ಇರೋದಿಲ್ಲ. ಅವ್ರು ಇನ್ನ ಕೇಳ್ಬೇಕು ಅಂತ ತುಂಬಾ ಉತ್ಸಾಹವಾಗಿದ್ದಾರೆ. ಅದೇ ರೀತಿಯಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಆಧ್ಯಾತ್ಮಿಕ ವಿಷಯಗಳು ನಾವು ಹೇಳ್ತಾನೆ ಇರ್ಬೋದು, ಅದನ್ನ ಕೇಳ್ತಾನೆ ಇರ್ಬೋದು. ಅದಕ್ಕೆ ಎಲ್ಲೋ ಒಂದು ಇದಾಗಲಿಲ್ಲ. ಅಂದ್ರೆ ನಾವು ಆ ಮಟ್ಟದಲ್ಲಿ ಇರ್ಬೇಕು. ನಾವು ಆಧ್ಯಾತ್ಮಿಕವಾಗಿ ನಾವು ಬೆಳವಣಿಗೆ ಆದ್ರೆ ಆಗ ನಾವು ಕೂಡ ಅದನ್ನ ಆನಂದವನ್ನು ಸವಿಬಹುದು. ಆ ರೀತಿ ಅದನ್ನ ಕೇಳ್ತಾ ಇರ್ಬೋದು, ಈ ರೀತಿ ಆ ರೀತಿಯನ್ನ ಹೇಳ್ತಾ ಇರ್ಬೋದು. ಈ ಭಗವದ್ಗೀತೆನೆ ಪ್ರಭುಪಾದರು ಹೇಳ್ತಾರೆ, ಇದೇ ಒಂದು ಪುಸ್ತಕ ನಾವು ಓದ್ತಾನೆ ಇರ್ಬೋದು ಪ್ರತಿನಿತ್ಯ. ಭಗವದ್ಗೀತೆ ಇದು ಮತ್ತೆ ಪ್ರತಿನಿತ್ಯನೂ ಓದ್ತಾ ಇರ್ಬೋದು. ಒಂದ್ಸಲ ಆಯ್ತು, ಮತ್ತೆ 2 ಸಲ ಆಯ್ತು, 3 ಸಲ ಆಯ್ತು. ಎಷ್ಟೋ ಜನ ಭಕ್ತರು 100 ಸಲ, 200 ಸಲ, 300 ಸಲ ಕೇಳಿಸುವ ಜನ ಲೆಕ್ಕ ಕೂಡ ಇಟ್ಟಿರ್ತಾರೆ, ಎಷ್ಟು ಸಲ ಓದಿದ್ದಾರೆ ಅಂತ. ಹೊಸ ವಿಷಯ. ಸೊ ಯಾಕೆ ಅಂದ್ರೆ ಅದು ಆಧ್ಯಾತ್ಮಿಕವಾದದ್ದು ಇದಾಗುತ್ತೆ. ಆ ರೀತಿ ಒಂದು ಇದಿರುತ್ತೆ. ಮತ್ತೆ ಅದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಭಗವಂತನ ಸಂಬಂಧದಲ್ಲಿ ಅವನ ನಾಮ ಕೂಡ ಹರೇ ಕೃಷ್ಣ ಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಇದರಲ್ಲಿ ಇರೋದು 3 ಪದಗಳು, ಹರೇ ಕೃಷ್ಣ ರಾಮ. ಆದ್ರೆ ಹೇಳ್ತಾ ಇದಾರೆ, ಇದನ್ನ ನಾವು 24 ಗಂಟೆ ಹೇಳ್ಬೋದು, ಕಂಟಿನ್ಯೂಸ್ ಆಗಿ ಹೇಳ್ಬೋದು. ನಮಗೂ ಕೂಡ ಆ ರೀತಿಯ ರುಚಿ ಇಲ್ಲ. ನಾವು ಕೂಡ ಯಾವಾಗಪ್ಪ ಆಯ್ತು ಹರೇ ಕೃಷ್ಣ ಮತ್ತೆ 16 ಸುತ್ತ ಆಯ್ತಾ ಅಂತ ನಮಗೆ ನಮ್ಗೆ ಅನ್ಸುತ್ತೆ. ಇಲ್ಲ, ಆಕ್ಚುಲಿ ನಾವೇನಾದ್ರೂ ಅದರಲ್ಲಿ ಸರಿಯಾಗಿ ತೆಗೆದುಕೊಂಡ್ರೆ 16 ಸುತ್ತಲ್ಲ, ನಾವು ಹರಿದಾಸ್ ಠಾಕೂರ್ 3 ಲಕ್ಷ ನಾವು ಅದು ಒಂದು ದಿವಸ ಅಲ್ಲ, ಪ್ರತಿ ದಿವಸ ಕೊನೆಗೆ ಅವರು ಹೇಳ್ತಾರೆ, ಯಾರು ಹರಿದಾಸ್ ಠಾಕೂರರು, ಅವರು ವೃದ್ಧರಾದ್ಮೇಲೆ ಅವ್ರ ವಯಸ್ಸು ತುಂಬಾ ಹೆಚ್ಚಾಗಿದೆ. ಹಾಗಾಗಿ ಅವ್ರಿಗೆ ಮಾಡಕ್ ಆಗೋದಿಲ್ಲ. ವೃದ್ಧಾವಸ್ಥೆಯಲ್ಲಿ ಏನೋ ಒಂದು ಬಾಯಿ ಇದು ಅನಾರೋಗ್ಯ ಇನ್ನೊಂದು ರೀತಿಯಲ್ಲಿ ಮಾಡಕ್ ಆಗ್ತಾ ಇರಲಿಲ್ಲ. ಆದ್ರೂ ಕೂಡ ಪ್ರಯತ್ನ ಮಾಡ್ತಾ ಇದ್ರು. ಸೊ ಒಂದು ದಿವಸ ಚೈತನ್ಯ ಮಹಾಪ್ರಭು ಹೋಗಿ ಅವ್ರಿಗೆ ಹೇಳೋದು, ಈಗಾದ್ರೂ ನೀನು ಬಿಟ್ಬಿಡು, ನೀನು ಮುಕ್ತ ಪುರುಷ, ನಿನಗೆ ಮಾಡೋ ಅಗತ್ಯ ಇಲ್ಲ, ನೀನು ಸ್ವಲ್ಪ ಕಡಿಮೆ ಮಾಡು ಅಂತ ಹೇಳಿದ್ರೆ ಹೇಳ್ತಾರೆ, ಇಲ್ಲ ಭಗವಂತನೇ ನನಗೆ ಇದು ಕೇಳಬೇಕು, ನಾನು ಮಾಡಿದೆ. ಸೊ ನಾನು ಏನು 3 ಲಕ್ಷ ನಾಮ ಜೀವನಾದ್ಯಂತ ಮಾಡ್ಕೊಂಡು ಬಂದೆ ಪ್ರತಿನಿತ್ಯ. ನಾವು 16 ಸುತ್ತು ಜಪ ಮಾಡಿದ್ರೆ ಇದು ಟೋಟಲ್ 25,000 ನಾಮ ಬರುತ್ತೆ. 3 ಲಕ್ಷ ಅಂದ್ರೆ 16 × 12 192. ಸೊ ಪ್ರತಿನಿತ್ಯ ಮಾಡ್ತಾ ಇದ್ರು ಅಂದ್ರೆ ಅವ್ರಿಗೆ ಅದರಲ್ಲಿ ನಿಜವಾದ ಒಂದು ರುಚಿ ಇತ್ತು. ಅವ್ರಿಗೆ ಹಾಗೆ ಮಾಡಕ್ ಸಾಧ್ಯ. ಇಲ್ಲಾಂದ್ರೆ ನಾವು 1 ದಿವಸ ಮಾಡಿ 2 ದಿವಸ ಮಾಡಿ 3ನೇ ದಿವಸ ಹುಚ್ಚರ ಆಗ್ಬಿಡ್ತೇವೆ. ಹಾಗಾದ್ರೆ ನಮಗೆ ಆ ರುಚಿ ಇಲ್ಲ. ನಮ್ಗೆ ಅಂದ್ರೆ ಆ ರುಚಿ ಇದೆ, ಭಗವಂತ ನಾಮದಲ್ಲಿ ಇದೆ ರುಚಿ ಇದೆ. ಆದ್ರೆ ಈಗ ಬೆಳೆಸ್ಕೊಳ್ಬೇಕಾದ್ರೆ ಆಮೇಲೆ ಆಚಾರ್ಯರು ನಮಗೆ ವಿಧಾನ ಕೊಟ್ಟಿದ್ದಾರೆ. ಆ ರೀತಿ ಸ್ವಲ್ಪ ಮಾಡಿ ಪ್ರತಿನಿತ್ಯ ಜಪ ಮಾಡಿ
16 ಸುತ್ತು ಮಾಡಿ ಅಂತ ಕೊಡ್ತಾರೆ. ಇಲ್ಲಾಂದ್ರೆ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡ್ತಾ 1 ಸುತ್ತು ಮಾಡಿ ಅಂತ ಹೇಳ್ತಾರೆ. 1 ಸುತ್ತು 2 ಸುತ್ತು ಅದು ಒಂದು ಕನಿಷ್ಠ ಒಂದು ಇಟ್ಕೊಂಡು ಮಾಡಿ ಮಾಡಿ ಮಾಡಿ. ಯಾಕಂದ್ರೆ ಅಷ್ಟಿದೆ ಆ ರೀತಿ. ಇನ್ನೊಂದು ಹೇಳ್ತಾರೆ ಹೇಗೆ ಇದಕ್ಕೆ ಒಂದು ಜಾಂಡಿಸ್ ಕಾಮಾಲೆ ಎಲ್ಲ ಜಾಂಡಿಸ್ ಬಂದಾಗ ಅದಕ್ಕೆ ಮದ್ದು ಏನದಕ್ಕೆ ಆಯುರ್ವೇದದ ಪ್ರಕಾರ ಕಬ್ಬಿನ ಹಾಲು. ಸೊ ಅದು ಫಸ್ಟ್ ತಗೊಂಡಾಗ ರುಚಿ ಇಲ್ಲ, ಕೈಯಾಗೆ, ಆದ್ರೆ ಗುಣ ಆಗ್ತಾ ಆಗ್ತಾ ರುಚಿ ಬರುತ್ತೆ. ಸೊ ಅದೇ ರೀತಿಯಲ್ಲಿ ಹರೇ ಕೃಷ್ಣ ಮಂತ್ರ ನಮ್ಗೆ ರುಚಿ ಇಲ್ಲದೆ ಒಂದ್ಸಲ ಅನ್ಸುತ್ತೆ, ಏನಪ್ಪಾ ಕೀರ್ತನೆ ಮಾಡುವಾಗ ಭಜನೆ ಮಾಡುವಾಗ ಬೇರೆ ಏನಾದ್ರು ಕೀರ್ತನೆ ಮಾಡೋದು ಚೆನ್ನಾಗಿರುತ್ತೆ, ಇಲ್ಲ ಬೇರೆ ಸ್ವಲ್ಪ ಟ್ಯೂನ್ ಚೇಂಜ್ ಮಾಡೋದು ಚೆನ್ನಾಗಿರುತ್ತೆ, ಇದೆಲ್ಲ ಅನ್ಸುತ್ತೆ ನಮ್ಗೆ. ಯಾಕಂದ್ರೆ ನಮ್ಗೆ ರುಚಿ ಇಲ್ಲ ಅದ್ರಲ್ಲಿ. ಇಲ್ಲಾಂದ್ರೆ ಇಲ್ಲಿ ಹೇಳ್ತಾ ಇದಾರೆ ಹರೇ ಕೃಷ್ಣ ಮಂತ್ರವನ್ನು ಹೇಳ್ತಾ ಹೋಗ್ತಾರೆ. ಶಿವ ಪ್ರಭುಪಾದ ನಾವು ಕೇಳ್ತೇವೆ, ಅವರು ಈಗ ಕೃಷ್ಣ ಪ್ರಜ್ಞಾ ಆಂದೋಲನ ಸ್ಟಾರ್ಟ್ ಮಾಡಿದಾಗ ನ್ಯೂಯಾರ್ಕ್ ನಲ್ಲಿ ಅವ್ರ ಟಾಂಕಿನ್ ಸ್ಕ್ವೇರ್ ಪಾರ್ಕ್, ನ್ಯೂಯಾರ್ಕ್ ಅದು ಪಾರ್ಕ್ ಈಗಲೂ ಕೂಡ ಇದೆ ಅಲ್ಲಿ ಅವರ ಪಾರ್ಕ್ ನಲ್ಲಿ ಅವರು ಗಂಟೆಗಟ್ಟಲೆ ಕಾಲ ಪ್ರಭುಪಾದ ಮಾಡ್ತಾರೆ. 2 ಗಂಟೆ ಕಾಲ 3 ಗಂಟೆ ಕಾಲ ಹರೇ ಕೃಷ್ಣ ಮಂತ್ರ. ಅದು ಅವ್ರ ಹತ್ರ ಸರಿಯಾಗಿ ಇದು ಕೂಡ ಇಲ್ಲ, ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ಮೃದಂಗ ಎಲ್ಲ ಕೂಡ ತಗೊಂಡು ಹೋಗ್ಲಿಲ್ಲ, ಕೇವಲ ಕರ್ತಾಲ ಅಷ್ಟೇ. ಅದೇನು ಇಲ್ಲ ಆದ್ರೂ ಕೈನ ಇದು ನಾವು ಮಾಡ್ಬೋದು. ಸೊ ಅದರಲ್ಲೇ ಅವರು ಮಾಡ್ತಾ ಹೇಳ್ತಾ ಮತ್ತೆ ಅದರ ಒಂದು ಪ್ರಭಾವದಿಂದ ಅವರು ಅಮೆರಿಕನ್ ಯುವಕರು ಅವರ ಪರಿವರ್ತನೆ ಆಗಿ ಅವರು ಈ ಭಗವದ್ಗೀತೆ ಕೇಳಬೇಕು ಅಂತ ಹತ್ರ ಬಂದು ಹರೇ ಕೃಷ್ಣ ಮಂತ್ರ ಅದು ಸಾಮಾನ್ಯದಲ್ಲ, ಅದು ಸಾಕ್ಷಾತ್ ಭಗವಂತನೇ ಕೃಷ್ಣ ನಾಮ. ಅವನ ಕೃಷ್ಣ ಕಲಿಕಾಲೆ ಕೃಷ್ಣ ನಾಮಾವತಾರ, ಇನ್ನೊಂದು ರೀತಿಯಲ್ಲಿ ಹೇಳೋದು ಕೃಷ್ಣ ಅವತಾರವೇ ಹರೇ ಕೃಷ್ಣ ಮಂತ್ರ ಅಂತ ಕೂಡ. ಹೇಗೆ ಭಾಗವತವು ಗ್ರಂಥಾವತಾರ ಅಂತ ಹೇಳ್ತಾರೆ, ಅದೇ ರೀತಿಯಲ್ಲಿ ಹರೇ ಕೃಷ್ಣ ಮಂತ್ರ ಕೂಡ ನಮಗೆ ಭಗವಂತನ ನಾಮರೂಪ ಕಲಿಕಾಲೆ ಅವತಾರ ಕಡೆ ಕೂಡ ಹೇಳ್ತಾರೆ. ಕಲಿಯುಗದಲ್ಲಿ ಕೃಷ್ಣನು ಅವನ ನಾಮದಲ್ಲಿ ಅವತರಿಸ್ಬಿಟ್ಟಿದ್ದಾನೆ. ಹೇಗೆ ಹಿಂದೆ ಅವನು ಬಂದು ಅವತರಿಸಿ ಎಲ್ಲ ಕಂಸ ಇವರನ್ನೆಲ್ಲ ನಾಶ ಮಾಡಿದ್ರು. ಸೊ ಅದೇ ರೀತಿಯಲ್ಲಿ ನಮಗೂ ಕೂಡ ನಮ್ಮದರೊಳಗೂ ಕಂಸ ಎಲ್ಲ ಇದೆ, ಎಲ್ಲ ಕಾಮ ಕ್ರೋಧ ಲೋಭ ಮೋಹ ಏನಿದೆ ನಮಗೆ, ನಮ್ಮಲ್ಲಿರುವ ಹಸುರರು ಎಲ್ಲ. ಸೊ ಕೃಷ್ಣನ ನಾಮವನ್ನು ನಾವು ಸ್ವೀಕರಿಸಿದರೆ ಇವರೆಲ್ಲರೂ ಕೂಡ ನಾಶ. ಹರೇ ಕೃಷ್ಣ ಮಂತ್ರವನ್ನು ನಾವು ಇದನ್ನ ಸುಲಭವಾದ ವಿಧಾನ, ಸುಲಭವಾದ ಆದ್ರೆ ಇದನ್ನ ತಗೊಳ್ಬೇಕು ನಾವು ಪ್ರಾಮಾಣಿಕವಾಗಿ ತುಂಬಾ ಒಂದು ಕಾತುರತೆಯಿಂದ ತಗೊಳ್ಬೇಕು, ಸ್ವೀಕರಿಸ್ಬೇಕು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮಾತಾಜಿ ಬಂದಿದ್ದಾರೆ, ಮುರಳೀಧರ್ ಪ್ರಭುಜಿ. ಹೌದು, ಅವ್ರನ್ನ ತೋರಿಸಿ ಪ್ರಭುಜಿ, ಅವ್ರನ್ನ ತೋರಿಸಿ ಪ್ರಭುಜಿ. ಮುರಳೀಧರ್ ಪ್ರಭುಜಿ ಮೆಸೇಜ್ ಹಾಕಿದಾರ. ಓ ಎಲ್ಲ ಕೆಳಗಿದ್ದೀರಾ? ಗೌರಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಜೊತೆ ಬಂದವರು ಹುಷಾರಿದ್ದಾರೆ. ಆಯ್ತು ಮಾತಾಜಿ. ಓಕೆ ಗೌರಮ್ಮ ಮಾತಾಜಿ ಕೇಳಿ ಹೇಳ್ತದೆ ನಾಳೆ ಬಂದಾಗ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗೌರಮ್ಮ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶೋಭಾ ಮಾತಾಜಿ ಇರ್ಬೇಕು, ಶೋಭಾ ಮಾತಾಜಿ ಇರ್ಬೇಕು ಕ್ಲಾಸ್ ಅಲ್ಲಿ. ಗೊತ್ತಿಲ್ಲ ಮಾತಾಜಿ, ನೋಡಿಲ್ಲ. ಮಾತಾಜಿ ಇದ್ದಾರೆ. ಹರೇ ಕೃಷ್ಣ ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ನಮ್ಗೆ ಇದೊಂದು ಅವಕಾಶ ಸಿಕ್ತು, ಬರೆಯಕ್ಕೆ ಆಗಲ್ಲ. ಪ್ರಭುಜಿ ಒಂದು ಕ್ಲಾಸ್ ಕೇಳೋಣ ಅಂತ ಮೇಲ್ ಬಂದ್ವಿ, ಹುಡ್ಕೊಂಡ್ ಬಂದ್ವಿ. ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ ಮಾತಾಜಿ. ಇವರ ಹೆಸರು, ಈ ಮಾತಾಜಿ ಹೆಸರು ಲಕ್ಷ್ಮಿ. ಓಕೆ, ಹರೇ ಕೃಷ್ಣ ಮಾತಾಜಿ. ಗೊತ್ತಾಯ್ತು ಹೇಳಿದ್ರು, ಮಂಜುಳಾ ಮಾತಾಜಿ ಹೇಳಿದ್ರು. ಓಕೆ, ಹರೇ ಕೃಷ್ಣ. ಪ್ರಭುಜಿ, ಇವರು ಮುರಳೀಧರ್ ಪ್ರಭುಜಿ ಮೆಸೇಜ್ ಹಾಕಿದ್ದಾರೆ, ಸೂರ್ಯ ದೇವನಿಗೆ 60,000 crore ವಯಸ್ಸಂತೆ. ಹರೇ ಕೃಷ್ಣ. ನೋಡಿದ್ದಾರೆ, ಅವರ ಲೆಕ್ಕ ಮಾಡಿದ್ದಾರೆ ಪ್ರಭುಜಿ. ಲೆಕ್ಕಾಚಾರ ಮಾಡಿ ಎಷ್ಟು ವಯಸ್ಸು ಅವರಿಗೆ. ಹರೇ ಕೃಷ್ಣ ಪ್ರಭುಜಿ. ಎಸ್ ಪ್ರಭುಜಿ, ಹೇಳಿ ಪ್ರಭುಜಿ. ಪ್ರಭುಜಿ ಏನು ಸಣ್ಣ ವಿಷಯ ಅಂತಂದ್ರೆ, ಅದು ಇದು ಸತ್ಸಂಗದಲ್ಲಿ ಬಂದಿದ್ದ ವಿಚಾರ. ಭಗವದ್ಗೀತೆಗೆ ಸೂರ್ಯನಷ್ಟೇ ವಯಸ್ಸಾಗಿದೆ ಅಂದ್ರೆ, ಸೂರ್ಯನಿಗೆ ಸತ್ಸಂಗದಲ್ಲಿ ಹೇಳ್ತಾ ಇರೋದು 60,000 ಕೋಟಿ ವರ್ಷ ಆಗಿದೆ ಅಂತ ಹೇಳಿ, ಸೈಂಟಿಸ್ಟ್ ಕಂಡುಹಿಡಿದಿರೋದು 463 ಕೋಟಿ ವರ್ಷ ಆಗಿದೆ ಅಂತ ಹೇಳಿ. ಅದೇ ಏನ್ ವಿಷಯ ಅಂತಂದ್ರೆ, ಅಲ್ಲಿ ಏನು ಉದಾಹರಣೆ ಅಂದ್ರೆ, ನಾವು ಒಂದು ಪ್ರವಾಹದಲ್ಲಿ ಸಿಕ್ಕಿ ಹೋಗ್ತಾ ಇರುವಾಗ ನಮ್ಗೆ ಮುಳುಗೋಗಿ ಆಗ್ತಾ ಇರುವಾಗ ನಮಗೆ ಒಂದು ದೊಡ್ಡ ಮರದ ದಿಮ್ಮಿ ಬಂದ್ರೆ ಅದು ಮುಳುಗುತ್ತಾ ಇರೋದಿಲ್ಲ. ನಾವು ಅದನ್ನೇನಾದ್ರು ಆಶ್ರಯ ಪಡೆದ್ರೆ ನಾವು ಅದರಿಂದ ನಾವು ಅಲ್ಲಿ ಸೇವ್ ಆಗ್ಬೋದು. ಆ ರೀತಿ ನಮ್ಮ ಹುಲುಮಾನವರ
ಆಯುಷ್ಯ ಬಹಳ ಕಡಿಮೆ. ನಾವು ಯಾವ್ದು ಶಾಶ್ವತ ಆಗಿದೆ ಅದನ್ನ ನಾವು ಆಶ್ರಯ ತಗೊಂಡ್ರೆ ನಮಗೂನು ಅದರಿಂದ ಒಂದು ಇದು ಸಿಗುತ್ತೆ, ಏನು ಶಾಶ್ವತ ಪದವಿ ಸಿಗುತ್ತೆ ಅಂತ ಹೇಳಿ ಭಗವದ್ಗೀತೆಯನ್ನ ಸದಾ ಸರ್ವದಾ ಆಶ್ರಯ ಮಾಡಿ ಅಂತ ಹೇಳಿ ಒಂದ್ ಕಡೆ ಬಂದಿತ್ತು, ಅದನ್ನ ಹೇಳೋಣ ಅಷ್ಟೇ. ಹರೇ ಕೃಷ್ಣ.